ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಭಟ್. ದೀಪಾವಳಿ ಮನೆಯ ಮುಂದೆ ಉರಿಯುವ ಹಣತೆ, ಬಾನಂಗಳದಲ್ಲಿ ಚಿಮ್ಮುವ ಬಾಣ ಬಿರುಸು, ಕಿವಿಗೆ ಅಪ್ಪಳಿಸುವ ಪಟಾಕಿ ಸದ್ದು, ಮನೆ ಮನಗಳನ್ನು ಬೆಳಗುವ ದೀಪಾವಳಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಹಿನ್ನೆಲೆ, ಆಚರಣೆಯ ಕ್ರಮ ಮತ್ತು ಮಹತ್ವ ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ನಮ್ಮ ಜೊತೆ ಅರ್ಚಕರಾದ ಸುನಿಲ್ ಭಟ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೂ ಶುಭಾಶಯಗಳಮ್ಮ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಿನ್ನೆಲೆ ಮತ್ತು ಮಹತ್ವವೇನು? ವಿಷಯವನ್ನು ಪ್ರವೇಶ ಮಾಡುವುದಕ್ಕೆ ಮುಂಚೆ ದೀಪಾವಳಿ ಅಂತ ಹೇಳುವ ಒಂದು ಒಳ್ಳೆಯ ರೀತಿಯಾದಂತಹ ಹಬ್ಬದ ಬಗ್ಗೆ ಯಥಾಜ್ಞಾನತಃ ಎಷ್ಟು ನಾವು ತಿಳ್ಕೊಂಡಿದ್ದೇವೋ ಮತ್ತು ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟೋ ಅದನ್ನು ಪೂರ್ಣವಾದಂತಹ ರೀತಿಯಲ್ಲಿ ನಾವು ವಿಚಾರವನ್ನು ಪ್ರಸ್ತುತಪಡಿಸುವುದಕ್ಕೆ, ಅಂದರೆ ವಿಷಯ ಪ್ರವೇಶಕ್ಕೆ ಮುಂಚೆ ಇಷ್ಟದೇವತೆಯನ್ನು ಪ್ರಾರ್ಥಿಸಿ ಅನುಗ್ರಹವನ್ನು ಪಡೆಯುವಂತಹ ಪ್ರಯತ್ನ ಮಾಡುತ್ತೇನೆ. ಬೀಜಾಪೂರ ಗದೇಕ್ಷು ಕಾರ್ಮಕರುಜ ಚಕ್ರಾಬ್ಜ ಪಾಶೋತ್ಪಲ ವ್ರೀಹ್ಯಗ್ರ ಸ್ವವಿಶಾನರತ್ನಕಲಶಾನ್ ಪ್ರೋದ್ಯುತ್ಕರಾಂಬೋರುಹ ಧ್ಯೇಯೋ ವಲ್ಲಭಯ ಸಪದ್ಮಕರಜಾ ಶ್ಲಿಷ್ಟೋಜ್ವಲದ್ಭೂಷಜ ವಿಶ್ವೋತ್ಪತ್ತಿ ವಿನಾಶ ಸಂಸ್ಥಿತಿಕರೋ ವಿಘ್ನೋ ವಿಶಿಷ್ಟಾರ್ಥದಃ ಮುಕ್ತಾಭಾಂ ದಿವ್ಯವಸ್ತ್ರಾಂ ಮೃಗಮದದಲಕಾಂ ಪುಲ್ಲಕಲ್ಹಾರಮಾಲಾಂ ಕೇಯೂರೈರ್ಮೇಖಲಾದ್ಯೈರ್ ನವಮಣಿಖಚಿತೈರ್ ಭೂಷಣೈರ್ ಭಾಸಮಾನಾಂ ಕರ್ಪೂರಾಮೋದವಕ್ತ್ರಾಂ ಅಪರಿಮಿತಕೃಪಾಂ ಪೂರ್ಣನೇತ್ರಾರವಿಂದಾಂ ಶ್ರೀಲಕ್ಷ್ಮೀಂ ಪದ್ಮಹಸ್ತಾಂ ಜಿತಪತಿಹೃದಯಾಂ ವಿಶ್ವಭೂತ್ಯೈರ್ನಮಾಮಿ. ಮಹಾಲಕ್ಷ್ಮೀ ಸಹಿತಾಯ ಶ್ರೀಮನ್ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ದೀಪಾವಳಿ ಅಂತ ಹೇಳುವ ಹಬ್ಬದ ಬಗ್ಗೆ ಪೂರ್ಣವಾದಂತಹ ರೀತಿಯಲ್ಲಿ ಮಾಹಿತಿ ಮತ್ತು ಅದಕ್ಕೆ ಬೇಕಾದಂತಹ ಅದರ ಬಗ್ಗಿನ ತಿಳುವಳಿಕೆ ಇತ್ಯಾದಿಗಳನ್ನು ಎಲ್ಲ ನಮ್ಮ ಭಾರತೀಯ ಸಂಸ್ಕಾರದ ಹಿನ್ನೆಲೆಯಲ್ಲಿ ಮತ್ತು ಆ ವ್ಯವಸ್ಥೆಗಳ ಬಗ್ಗೆ ಉತ್ತಮವಾದಂತಹ, ಅದು ಕೊಡುವಂತಹ ಉತ್ತಮ ಸಂದೇಶಗಳೇನು ಮತ್ತು ಅದರ ಮಹತ್ವ ಏನು ಇತ್ಯಾದಿಗಳೆಲ್ಲವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನದಲ್ಲಿದ್ದೇವೆ. ಎಲ್ಲ ವೀಕ್ಷಕ ಬಂಧುಗಳಿಗೆ, ಆಸ್ತಿಕ ಬಂಧುಗಳಿಗೆ, ಎಲ್ಲ ಭಾರತೀಯರಿಗೆ ದೀಪಾವಳಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಮೊದಲಿಗೆ ಕೋರ್ತೇನೆ. ದೀಪಾವಳಿ ಅಂತ ಹೇಳುವ ಹಬ್ಬದ ಮಹತ್ವ ಏನು, ಅಥವಾ ದೀಪಗಳು ಅಥವಾ ದೀಪ ಅಂತ ಹೇಳುವಂಥ ಶಬ್ದವೇ ಅದರಲ್ಲಿ ಉಂಟು. ಹಾಗೆ ಪ್ರಶ್ನೆಯನ್ನು ಅದೇ ಕೇಳಿದರು. ದೀಪಾವಳಿ ಅಂತ ಹೇಳಿದರೆ ದೀಪಗಳ ಸಾಲು ಅಂತ ಹೇಳುವ ಸರಳವಾದಂಥ ಅರ್ಥವನ್ನು ನಾವು ತಿಳ್ಕೊಳ್ಬೋದು. ಯಾಕೆ ದೀಪ ಅಂತ ಹೇಳುವಂಥದ್ದಕ್ಕೆ ಇಷ್ಟು ಮಹತ್ವ ಅಂದರೆ, ನಮ್ಮ ಎಲ್ಲ ರೀತಿಯಾದಂತಹ ಒಟ್ಟಾರೆ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದೇನುಂಟು, ಪ್ರಾಕೃತಿಕವಾದಂತಹ ರೂಪದಲ್ಲಿ ಪಂಚಭೂತಾತ್ಮಕವಾದಂತಹ ಈ ಒಂದು ಪ್ರಪಂಚದಲ್ಲಿ ಬದುಕುವಂತಹ ಮನುಷ್ಯ ಪ್ರಕೃತಿಯನ್ನು, ಸಮಾಜವನ್ನು ಮತ್ತು ಅದರ ಹಿನ್ನೆಲೆಯಿಂದ ಬಂದಂತಹ ನಮ್ಮ ನಾಗರಿಕತೆಯನ್ನು ಮತ್ತು ಈ ಒಟ್ಟಾರೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಒಟ್ಟಾಗಿ ತೆಗೆದುಕೊಂಡು, ಅಂದರೆ ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಅತ್ಯಂತ ಮೌಲ್ಯಯುತವಾದಂತಹ ಜವಾಬ್ದಾರಿ ಒಬ್ಬ ಮನುಷ್ಯನದ್ದು ಅಂತ, ಪ್ರತಿಯೊಬ್ಬ ಪ್ರಜೆಯದ್ದು. ಹಾಗಾದರೆ ಆ ಪ್ರಜೆ ಇಂತಹ ಎಲ್ಲ ರೀತಿಯಾದಂತಹ ಮೌಲ್ಯಯುತವಾದಂತಹ ವ್ಯವಸ್ಥೆಗಳನ್ನು ತೆಗೆದುಕೊಂಡು ಆ ಜೀವನದ ಉದ್ದಕ್ಕೂ ನಡಿಬೇಕು ಅಂತ ಹೇಳಿ ಆದರೆ, ಆ ನಡೆಯುವಂತಹ ದಾರಿಯಲ್ಲಿ ಅವನಿಗೆ ದಾರಿದೀಪವಾಗಿ, ಅಂದರೆ ಆ ಬೆಳಕಿನ ರೂಪದಲ್ಲಿ ಅವನನ್ನು ಕರೆದುಕೊಂಡು ಹೋಗುವಂತಹ ಒಂದು ದೊಡ್ಡದಾದಂತಹ ಮೌಲ್ಯಯುತವಾದಂತಹ ಗುಣಸಂಪನ್ನವಾದಂತಹ ಒಂದು ಸ್ಥಿತಿ ಅಥವಾ ಒಂದು ವ್ಯವಸ್ಥೆಯ ಒಂದು ಮೂಲವಾದಂತಹ ಉದ್ದೇಶವೇ ದೀಪಾವಳಿ ಅಂತ ಹೇಳ್ಬೋದು. ಇದೊಂದು ಭಾವನಾತ್ಮಕವಾದಂಥ ವಿಚಾರ. ಪ್ರತಿಯೊಂದು ಹಬ್ಬವೂ ಕೂಡ ಅದರದ್ದೇ ಆದಂತಹ ಸ್ಥಿತಿಗತಿಗಳನ್ನು ಹೊಂದಿಕೊಂಡಂತಹ ಸಂದರ್ಭದಲ್ಲಿ ಕೇವಲ ಒಂದು ತನ್ನ ಮನೆಯಿಂದ ಆರಂಭ ಆಗದಂತಹ ಒಂದು ಈ ದೀಪಾವಳಿ ಅಂತ ಹೇಳುವ ಹಬ್ಬ ಏನುಂಟು, ಅದು ತನ್ನ ಮನೆಯನ್ನು ದಾಟಿದ ನಂತರ ತನ್ನ ಪರಿಸರವನ್ನು ದಾಟಿದ ನಂತರ ತನ್ನ ಊರು, ಅನಂತರ ತನ್ನ ಆ ಒಂದು ಇಡೀ ಪ್ರದೇಶ, ನಗರ, ಅದರಿಂದ ನಂತರ ದೇಶ, ನಾಗರಿಕತೆ, ಈ ರೀತಿಯಾಗಿ ಆತ್ಮನಿಂದ ಪರಮಾತ್ಮ ಅಂತ ಸಹ ನಾವು ತಿಳ್ಕೊಳ್ಬೋದು. ಅಥವಾ
ಸ್ವಂತದಿಂದ ಸಮಾಜದೆಡೆಗೆ ಅಂತ ಹೇಳುವಂತಹ ಧ್ಯೇಯವಾಕ್ಯವನ್ನು ಕೂಡ ತಿಳ್ಕೊಳ್ಬೋದು. ಈ ಎರಡೂ ರೀತಿಯಾದಂತಹ ಧ್ಯೇಯವಾಕ್ಯವನ್ನು ಈ ದೀಪಾವಳಿ ಅಂತ ಹೇಳುವಂಥದ್ದು ದೊಡ್ಡದಾದಂತಹ ಸಂದೇಶ ಮತ್ತು ಅದರ ಮಹತ್ವವನ್ನು ನಮಗೆ ತಿಳಿಸ್ತದೆ ಅಂತ ಹೇಳುವಂತಹ ಸ್ಥೂಲವಾದಂತಹ ಪರಿಚಯವನ್ನು ಮುಂದೆ ನೋಡ್ತಾ ಹೋಗುವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೀಪಾವಳಿ ಆಚರಣೆಯ ರೀತಿ ನೀತಿ ಏನು? ಅಮ್ಮ, ದೀಪಾವಳಿ ಅಂತ ಹೇಳುವಂಥದ್ರ ಆಚರಣೆಯಲ್ಲಿ ಆಯಾಯ ರೀತಿಯಾದಂತಹ ಪ್ರದೇಶದಲ್ಲಿ ಯಾವುದೇ ಒಂದು ಹಬ್ಬ, ಯಾವುದೇ ಒಂದು ಹಬ್ಬ ಹರಿದಿನ ಅಂತ ಹೇಳುವಂಥ ಜೋಡು ಪದಗಳನ್ನು ನಾವು ಸಾಮಾನ್ಯವಾಗಿ ಉಪಯೋಗಿಸ್ಕೊಳ್ತೇವೆ. ಯಾವುದೇ ಹಬ್ಬ ಹರಿದಿನಗಳು ಮತ್ತು ಆಯಾಯ ರೀತಿಯಾದಂಥ ಊರಿನ ಒಂದು ಸಂಪ್ರದಾಯ ಮತ್ತು ನಾವು ಸಾಮಾನ್ಯವಾದ ರೀತಿಯಲ್ಲಿ ಹೇಳುವುದಾದರೆ ಒಂದು ಕ್ರಮ ಅಂತ ಹೇಳ್ತೇವೆ, ಒಂದು ಶಬ್ದ ಉಪಯೋಗ ಮಾಡ್ತೇವೆ ನಾವು. ನಮ್ಮ ಕ್ರಮ ಹೀಗೆ ಅಂತ ಹೇಳುವಂಥ ಒಂದು ಶಬ್ದ ನಾವು ಸಾಮಾನ್ಯ ಜೀವನದಲ್ಲಿ ಯಾವಾಗಲೂ ಉಪಯೋಗ ಮಾಡ್ತೇವೆ. ಈ ಕ್ರಮ ಅಥವಾ ಸಂಪ್ರದಾಯ ಅಂತ ಹೇಳುವಂಥದ್ದು ನಮಗೆ ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾಗಿರುವಾಗ ನಮಗೆ ಆಯಾಯ ರೀತಿಯಾದಂತಹ ದೇಶಾಚಾರಗಳು, ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ನೋಡುವಾಗ ಅಥವಾ ಉತ್ತರದ ಕನ್ನಡದಿಂದ ದಕ್ಷಿಣ ಕನ್ನಡ, ಪೂರ್ವ ಕರ್ನಾಟಕ ಮತ್ತು ಪಶ್ಚಿಮ ಕರ್ನಾಟಕ ಇತ್ಯಾದಿಗಳನ್ನು ನಾವು ಒಟ್ಟಾರೆ ನೋಡಿದಾಗ ಆಚರಣೆಯ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ರಮಗಳು, ಸಂಪ್ರದಾಯಗಳು ಇದೆಲ್ಲವೂ ಕೂಡ ಹಾಸುಹೊಕ್ಕಾಗಿರುವಂಥದ್ದು ಸರ್ವೇ ಸಾಮಾನ್ಯ. ಒಂದು. ಎರಡನೇದು, ದೀಪಾವಳಿ ಅಂತ ಹೇಳುವಂತಹ ಹಬ್ಬವನ್ನು ಆಚರಣೆ ಮಾಡ್ತಾ ನಾವು ಬಂದ ಹಾಗೆ ಸಾಮಾನ್ಯವಾದ ರೀತಿಯಲ್ಲಿ ನಾವು ನೋಡುವುದಾದರೆ ಧನತ್ರಯೋದಶಿ, ನರಕ ಚತುರ್ದಶಿ ಮತ್ತು ಅಮಾವಾಸ್ಯೆ, ಲಕ್ಷ್ಮಿ, ಧನಧಾನ್ಯ ಲಕ್ಷ್ಮೀ ಪೂಜೆ, ತದನಂತರ ಬಲಿಪಾಡ್ಯ, ಅದೇ ರೀತಿಯಲ್ಲಿ ಗೋಪೂಜೆ, ಗೋವರ್ಧನ ಪೂಜೆ, ಹೀಗೆ ಆ ಹಬ್ಬ ಅಂತ ಹೇಳುವಂಥದ್ದು ಒಂದರಿಂದ ಒಂದು ಹಂತಕ್ಕೆ ದಾಟ್ತಾ ಉತ್ಥಾನ ದ್ವಾದಶಿಯಿಂದ ಹಿಡಿದು ಕೊನೆಗೆ ಅಲ್ಲಿ ವನಭೋಜನ ಅಥವಾ ಧಾತ್ರಿ ಇತ್ಯಾದಿ ಆರಾಧನೆಗಳನ್ನು ಏನು ನಾವು ಮಾಡಿಕೊಂಡು ಬರ್ತೇವೋ ಅಲ್ಲಿ ತನಕವೂ ಕೂಡ ಈ ಒಂದು ವಿಶೇಷವಾದಂಥ ದೀಪಾವಳಿ ಅಂತ ಹೇಳುವಂತಹ ಹಬ್ಬ ಮುಂದುವರಿತದೆ ಅಂತ. ಇನ್ನು ಒಂದು ಹಂತಕ್ಕೆ ನಾವು ಹಿಂದಿನಿಂದ ನೋಡೋದಾದರೆ ಅಲ್ಲಿ ಪಂಚಾಂಗದಲ್ಲಿ ಬರೆದಿರ್ತಾರೆ ಹುಣ್ಣಿಮೆಯ ದಿವಸ. ಈ ಹುಣ್ಣಿಮೆಯ ದಿವಸ ಏನು ಮಾಡ್ತಾರೆ ಅಂದರೆ ಅಲ್ಲಿ ಲಕ್ಷ್ಮಿಯ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದಂಥ ಪದ ಇದೆ, ಕೊಜಾಗರಿ ಲಕ್ಷ್ಮೀ ಪೂಜಾ ಅಂತ ನಾವು ಕೇಳ್ತೇವೆ. ಅಲ್ಲಿ ಈ ನಮಗೆ ಕೃಷ್ಣ ಪಕ್ಷ ಆರಂಭ ಆಗೋದಕ್ಕೆ ಅಂದರೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷ ನಮಗೆ ಆರಂಭ ಆಗೋದಕ್ಕೆ ಮುಂಚೆಯೇ ಹಿಂದಿನ ಆ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ಕೊಜಾಗರಿ ಲಕ್ಷ್ಮೀ ಪೂಜಾ ಅಂತ ಆಚರಣೆ ಮಾಡುವಂತಹ ಒಂದು ವಿಧಾನ ಉಂಟು. ಏನದರ ಅರ್ಥ ಅಂತ ಕೇಳಿದರೆ ಲಕ್ಷ್ಮಿ ಹುಡುಕ್ತಾ ಬರ್ತಾಳಂತೆ. ಕೋ ಜಾಗ್ರತಃ ಅಂತ ಕೇಳಿದ್ರೆ ಯಾರು ಎಚ್ಚರದಿಂದ ಇದ್ದಾರೆ ಅಂತ. ಯಾರು ಎಚ್ಚರದಿಂದ ಇದ್ದಾರೆ ಅಂತ ಹೇಳಿದ್ರೆ ಯಾರು ಅಲ್ಲಿ ಜಾಗರಣೆಯನ್ನು ಮಾಡ್ತಾರೆ, ಅಂದರೆ ಜಾಗೃತರಾಗಿದ್ದಾರೆ ಅಂತ ಕೇಳಿದ್ರೆ ಜಾಗರಣೆಯನ್ನು, ನಿದ್ದೆಯನ್ನು ಗೆದ್ದು ಯಾರು ಜಾಗೃತರಾಗಿದ್ದಾರೆ ಅಂತ. ಅಲ್ಲಿ ಎಳನೀರನ್ನು ಸೇವಿಸಲಿಕ್ಕೆ ಹೇಳ್ತಾರೆ. ಎಳನೀರನ್ನು ಅಂದರೆ ಸಾಮಾನ್ಯವಾಗಿ ನಾವು ಬಂಡ ಅಂತ ಹೇಳ್ತೇವೆ, ತೆಂಗಿನ ಮರದ ಎಳನೀರನ್ನು ಆ ಒಂದು ಸೇವಿಸಿಕೊಂಡು ದ್ಯೂತ ಇತ್ಯಾದಿ ಕ್ರೀಡೆಗಳನ್ನು ಆಡುವಂತಹ ಸಮಯಕ್ಕೆ ಅನುಮತಿಯನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ವಿವಿಧ ವಿನೋದಾವಳಿಗಳನ್ನು ನಡೆಸಿಕೊಂಡು ಅವಲಕ್ಕಿ, ಬೆಲ್ಲ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಅವುಗಳನ್ನು ಮಿಶ್ರ ಮಾಡಿದಂತಹ ಪಂಚಕಜ್ಜಾಯ ಅಂತ ನಾವೇನು ಹೇಳ್ತೇವೆ ಅದನ್ನು ದೇವರಿಗೆ ನಿವೇದನೆ ಮಾಡಿಕೊಂಡು ಜಾಗೃತಃ ಎಚ್ಚರವಾಗಿರಬೇಕು ಅಂತ ಲೆಕ್ಕ. ಯಾರು ಆ ದಿವಸ ಎಚ್ಚರವಾಗಿರ್ತಾರೋ ಅಲ್ಲಿಂದ ಆರಂಭ ಆದಂತಹ ಆ ಲಕ್ಷ್ಮಿಯ ಅನುಗ್ರಹ ಅಥವಾ ಕೃಪಾ ಕಟಾಕ್ಷ ಅಥವಾ ರಕ್ಷೆ ಇತ್ಯಾದಿಗಳೇನುಂಟ ಅದು ಅವನ ಜೀವನದ ಪ್ರತಿಯೊಂದು ಹಂತದಲ್ಲಿ ಕೂಡ ಪೂರ್ಣವಾದಂತಹ ರೀತಿಯಲ್ಲಿ ಅನುಗ್ರಹದ ರೂಪದಲ್ಲೇ ಇರ್ತದೆ, ಪ್ರವಾಹೋಪಾದಿಯಲ್ಲಿಯೇ ಇರ್ತದೆ ಅಂತ ಹೇಳುವಂಥದ್ದು ವಾಸ್ತವಿಕವಾದಂಥ ಸತ್ಯ. ಹಾಗಾಗಿ ಅಲ್ಲಿಂದ ಆರಂಭ ಆದಂತಹ ಆ ಒಂದು ಹಬ್ಬ ತದನಂತರವಾಗಿ ನಾವು ಬಹುಳ ಪಕ್ಷ ಅಥವಾ ಕೃಷ್ಣ ಪಕ್ಷದಲ್ಲಿ ನಾವು ನೋಡ್ತಾ ಬಂದರೆ ಧನತ್ರಯೋದಶಿ ಇತ್ಯಾದಿ ದಿವಸಗಳಲ್ಲಿ ನಾವು ಜಲಪೂರಣ ಅಂತ ನೀರು ತುಂಬಿಸುವಂಥದ್ದು, ಗಂಗಾದಿ ಪೂಜೆಗಳನ್ನು ಮಾಡುವಂಥದ್ದು, ವರುಣದೇವರು ಇತ್ಯಾದಿಗಳನ್ನು ಗಂಗೆಯಲ್ಲಿ ಆವಾಹಿಸಿ ಅಥವಾ ನೀರಿನಲ್ಲಿ ಆವಾಹಿಸಿ ಪೂಜಿಸುವಂಥದ್ದು. ತದನಂತರವಾಗಿ ನರಕ ಚತುರ್ದಶಿ ದಿವಸ ತೈಲಾಭ್ಯಂಗ ಇತ್ಯಾದಿಗಳನ್ನು ಚಂದ್ರೋದಯ ಕಾಲದಲ್ಲಿ ಆ ತೈಲಾಭ್ಯಂಗಗಳನ್ನು ಮಾಡುವಂತಹ ಒಂದು ಸಂಪ್ರದಾಯ. ತದನಂತರವಾಗಿ ಅಲ್ಲಿ ಹಿಂದಿನ ದಿವಸವೇ ಬೇಕಾದ ರೀತಿಯಲ್ಲಿ ಉತ್ತಮವಾಗಿ ಯಮದೀಪ ಇತ್ಯಾದಿಗಳನ್ನು ನಡೆಸಿಕೊಂಡು ಬರುವಂಥದ್ದು, ಯಮ ತರ್ಪಣಾದಿಗಳನ್ನು ಮುಂದಕ್ಕೆ ನಡೆಸುವಂತಹ ರೀತಿ ನೀತಿಗಳು. ಅದೇ ರೀತಿಯಲ್ಲಿ ಲಕ್ಷ್ಮೀ ಪೂಜೆ, ಧನಧಾನ್ಯ ಲಕ್ಷ್ಮೀ ಪೂಜೆಗಳನ್ನು ಮಾಡಿಕೊಂಡು ಬರುವಂಥದ್ದು. ತದನಂತರವಾಗಿ ಬಲಿಪಾಡ್ಯ, ಅದೇ ರೀತಿಯಲ್ಲಿ ಗೋಪೂಜೆಗಳನ್ನು ನಡೆಸುವಂಥದ್ದು, ಗೋವರ್ಧನ ಪೂಜೆಯನ್ನು ನಡೆಸಿಕೊಂಡು ಬರುವಂಥದ್ದು. ಹೀಗೆ ಬಂದಂತಹ ಆ ಒಂದು ಆರಾಧನೆ ಕೊನೆಗೆ ಉತ್ಥಾನ ದ್ವಾದಶಿ ಅಂತ ಹೇಳುವಂತಹ ಆ ಒಂದು ದಿವಸ ತುಳಸಿ ಪೂಜೆ, ನಾವು ಸಾಮಾನ್ಯವಾಗಿ ಹೇಳುವುದಾದರೆ ತುಳಸಿ ಪೂಜೆ. ಆ ತುಳಸಿ ಪೂಜೆಯ ಸಮಯದಲ್ಲಿ ತುಳಸಿಯನ್ನು ಆರಾಧನೆ ಮಾಡಿಕೊಂಡು ತದನಂತರವಾಗಿ ಪುನಃ ಅಲ್ಲಿ ವನಭೋಜನ ಅಥವಾ ನಾವಿವತ್ತು ಬೆಳದಿಂಗಳ ಊಟ ಅಂತ ಕೇಳ್ತೇವೆ. ಆ ಬೆಳದಿಂಗಳ ಊಟ
ಅಥವಾ ವನಭೋಜನ, ಧಾತ್ರಿ ಹೋಮ ಇತ್ಯಾದಿಗಳನ್ನು ಮಾಡಿಕೊಂಡು ಬರುವುದರ ಮೂಲಕವಾಗಿ ಸಮಾಪ್ತಿಯಾಗ್ತದೆ ಅಂತ ದೀಪಾವಳಿಯ ಹಬ್ಬದ ಒಟ್ಟು ವಿಸ್ತಾರತೆಯನ್ನು ನಾವು ಹೇಳ್ಬೋದು ಅಂತ ಅನ್ನಿಸ್ತದೆ. ಹಂತ ಹಂತವಾಗಿ ದೀಪಾವಳಿ ಆಚರಣೆ ಎಲ್ಲಿಂದ ಎಲ್ಲಿಯವರೆಗೂ? ಅದೇ ನಾನು ಈ ಮೊದಲೇ ಹೇಳಿದ ಹಾಗೆ ಆಯಾಯ ಸಂಪ್ರದಾಯದ ಮೂಲಕವಾಗಿ ನಾವು ನೋಡೋದಾದರೆ ಸ್ಥೂಲ ಮತ್ತು ಸೂಕ್ಷ್ಮ ಅಂತ ಎರಡು ರೂಪಗಳನ್ನು ಅದಕ್ಕೆ ನಾವು ಕೊಡ್ಬೋದು. ಆದರೆ ಸಾಮಾನ್ಯವಾದಂಥ ಇವತ್ತಿನ ದಿವಸಗಳಲ್ಲಿ ಇಷ್ಟೆಲ್ಲ ದಿವಸಗಳಲ್ಲಿ ಆಯಾಯ ರೀತಿಯಾದಂತಹ ಒಂದು ಆಚರಣೆಯನ್ನು ನಮಗೆ ನಡೆಸುವಂಥದ್ದು ಕಷ್ಟ ಸಾಧ್ಯವಾಗುವಂತಹ ಒಂದು ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ನಾವು ಸಾಮಾನ್ಯವಾಗಿ ಧನತ್ರಯೋದಶಿ, ಅದರ ಮರುದಿವಸ ನರಕ ಚತುರ್ದಶಿ, ಅದೇ ರೀತಿಯಲ್ಲಿ ದೀಪಾವಳಿ ಅಮಾವಾಸ್ಯೆಯ ದಿವಸ ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನು, ತದನಂತರವಾಗಿ ನಾವು ಬಲಿಪಾಡ್ಯ, ಗೋಪೂಜೆ, ಗೋವರ್ಧನ ಪೂಜೆಗಳಲ್ಲಿ ಈ ದೀಪಾವಳಿಯನ್ನು ಇಷ್ಟು ದಿವಸದಲ್ಲಿ ಆಚರಣೆ ಮಾಡುವಂಥದ್ದು ಒಂದು ಕನಿಷ್ಠ ರೀತಿಯಾದಂಥ ಒಂದು ಪದ್ಧತಿ ಅಂತ ನಾವು ಅರ್ಥೈಸಿಕೊಳ್ಬೋದು. ನರಕ ಚತುರ್ದಶಿಯ ಮಹತ್ವವೇ? ಖಂಡಿತ. ಈಗ ದೀಪಾವಳಿ ಅಂತ ಹೇಳುವಂತಹ ಹಬ್ಬದಲ್ಲಿ ನಾವು ನರಕ ಚತುರ್ದಶಿ ಅಂತ ಹೇಳುವಂತಹ ದಿವಸದ ವಿಷಯಕ್ಕೆ ಪ್ರವೇಶ ಮಾಡುವಾಗ ಹಿಂದಿನ ದಿವಸ ಏನು ಮಾಡ್ತೇವೆ ಅಥವಾ ಅದರ ಮುಂಚಿತವಾದಂತಹ ಕರ್ತವ್ಯಗಳದ್ದು ಏನು ಮಾಡ್ತೇವೆ ಅಂತ ಹೇಳುವುದರ ಮೂಲಕವಾಗಿ ವಿಷಯವನ್ನು ಮತ್ತೆ ಮುಂದುವರಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಮುಂಚಿನ ದಿವಸ ಏನು ಮಾಡಿದ್ದೇವೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳಿಲ್ಲದಿದ್ದರೆ ಮರುದಿವಸ ಏನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅರ್ಥೈಸಿಕೊಳ್ಳಲಿಕ್ಕೆ ತುಂಬ ಕಷ್ಟ. ಹಾಗಾಗಿ ಇಲ್ಲಿ ಮುಂಚಿನ ದಿವಸ ಅಂದರೆ ಧನತ್ರಯೋದಶಿ ಅಂತ ಹೇಳುವಂತಹ ತ್ರಯೋದಶಿಯ ದಿವಸ ಸಾಯಂಕಾಲ ನಾವು ಯಮದೀಪ ಅಂತ ಹೇಳುವಂಥದ್ದನ್ನು ಇಡುವಂಥದ್ದು ಒಂದು ನಮ್ಮ ಕ್ರಮ. ತುಳಸಿ ಕಟ್ಟೆ ಹತ್ರ ಅಥವಾ ನಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಈ ಎಲ್ಲ ಆಚರಣೆ ಆರಾಧನೆಗಳನ್ನು ಮಾಡುವಾಗ ಕೇವಲ ದೈಹಿಕವಾಗಿ ಭೌತಿಕವಾಗಿ ನಮ್ಮೊಟ್ಟಿಗೆ ಕಂಡು ಬರುವಂತಹ ಎಲ್ಲ ಇಷ್ಟಮಿತ್ರ ಬಂಧು ಬಾಂಧವರು ಮಾತ್ರ ಅಲ್ಲದೆ ಎಲ್ಲ ರೀತಿಯಾದಂತಹ ನಮ್ಮನ್ನ ಅಗಲಿ ಹೋದಂತಹ ಹಿರಿಯರು ಅರ್ಥಾತ್ ಪಿತೃಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಪಿತೃಲೋಕದಿಂದ ಬಂದಿರ್ತಾರೆ ಅಂತ ಹೇಳುವಂಥದ್ದು ನಮ್ಮ ಒಂದು ಕಲ್ಪನೆ ಮತ್ತು ನಂಬಿಕೆ. ಹಾಗಾಗಿ ಈ ಬಂದಂತಹ ಪಿತೃಗಳು ಯಾರಿದ್ದಾರೋ ಅವರನ್ನ ಕಳಿಸಿಕೊಟ್ಟವನು ಯಾರು ಅಂತ ಕೇಳಿದ್ರೆ ಯಮ. ಹಾಗಾಗಿ ಪಿತೃಲೋಕದಿಂದ ಬಂದಂತಹ ಈ ಪಿತೃಗಳನ್ನ ಕಳಿಸಿಕೊಟ್ಟಿದ್ದಿ. ಇವರೆಲ್ಲರೊಟ್ಟಿಗೆ ನಾವು ಹಿಂದಿನಿಂದ ಅವರು ಬದುಕಿದ್ದಾಗ ಏನೆಲ್ಲ ಸಂಪ್ರದಾಯಗಳನ್ನು ನಡೆಸಿಕೊಂಡು ಬಂದಿದ್ರು, ಏನೆಲ್ಲ ಆಚರಣೆಗಳನ್ನು ನಡೆಸಿಕೊಂಡು ಬಂದಿದ್ರು, ಅದನ್ನು ಯಥಾವತ್ತಾಗಿ ನಾವು ಕೂಡ ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ಈ ಆಚರಣೆಗಳನ್ನು ಮುಂದುವರಿಸುವಂತಹ ಹಂತದಲ್ಲಿ ಮೊದಲಿಗೆ ಇಡುವಂಥದ್ದು ಯಮದೀಪ ಅಂತ ಹೇಳುವಂಥದ್ದು. ದಕ್ಷಿಣ ದಿಕ್ಕಿಗೆ ಅಥವಾ ತುಳಸಿ ಕಟ್ಟೆಯ ಹತ್ತಿರ ದೀಪವನ್ನಿಟ್ಟು ಅದರಲ್ಲಿ ಅಡಿಯಲ್ಲಿ ಅಟ್ಟೆ ಅಥವಾ ಏನಾದರೂ ತಟ್ಟೆಯ ಥರ ಆಧಾರವಾಗಿ ಅಥವಾ ಸೆಗಣಿಯ ಬೆರಣಿ ಇತ್ಯಾದಿಗಳನ್ನಿಟ್ಟು ಅದರಲ್ಲಿ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಆ ಒಂದು ಸಂಪ್ರದಾಯ ಅಂತ, ಆ ಒಂದು ವಿಶೇಷವಾದಂಥ ಕ್ರಮ. ಇವತ್ತು ಆ ಒಂದು ಯಮದೀಪ ಅಂತ ಹೇಳುವಂಥದ್ದು ರೂಪಾಂತರ ಆಗಿ 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 ಕೊನೆಗೆ ಎಲ್ಲಿಗೆ ಬಂದಿದೆ ಅಂತ ಕೇಳಿದ್ರೆ ನಾವು ಗೂಡು ದೀಪ ಯಾವುದೋ ಒಂದು ಕರೆಂಟಿನ ಬಲ್ಬನ್ನು ನೇಲಿಸುವ ಮೂಲಕವಾಗಿ ವಿದ್ಯುತ್ತಿನ ಸಹಾಯದಿಂದ ಯಾವುದೋ ಒಂದು ಉರಿಯುವಂತಹ ಬಲ್ಬನ್ನು ನಾವು ನೇಲಿಸುವುದರ ಮೂಲಕವಾಗಿ ಅಥವಾ ನೇತಾಡಿಸುವುದರ ಮೂಲಕವಾಗಿ ಅದರಲ್ಲಿ ನಾವು ಆ ಗುಡುದೀಪ ಇಡುವುದು ಅಂತ ಹೇಳುವಂಥ ಕ್ರಮಕ್ಕೆ ಬಂದು ನಿಂತಿದ್ದೇವೆ. ಆದರೆ ಅದರ ಮೂಲ ಏನು ಅಂತ ಕೇಳಿದಾಗ ಅಲ್ಲಿ ಷಟ್ಕೋಣ, ಅಷ್ಟಕೋಣ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಸುಂದರವಾದಂತಹ ಬಿದಿರಿನ ಕಡ್ಡಿಗಳನ್ನು ಆಯಾಯ ಕೋನದಲ್ಲಿ ತುಂಡು ಮಾಡಿಕೊಂಡು ಹಿರಿಯರು ಕಿರಿಯರು ಸೇರಿಕೊಂಡು ಅಲ್ಲಿ ಯಮದೀಪವನ್ನು ಇಡುವಂಥದ್ದು ಒಂದನೇ ಕ್ರಮ. ತದನಂತರವಾಗಿ ಆ ಯಮದೀಪ ಇತ್ಯಾದಿಗಳನ್ನು ಸ್ಥಾಪಿಸಿಕೊಂಡ ನಂತರದಲ್ಲಿ ನಡೆಸಿಕೊಂಡು ಬರುವಂಥದ್ದು ಜಲಪೂರಣ ಅಂತ ಹೇಳುವಂತಹ ಕ್ರಮ. ಅರ್ಥಾತ್ ಹಂಡೆಗೆ ನೀರು ತುಂಬಿಸುವುದು ಅಂತ ನಮ್ಮಲ್ಲಿ ಒಂದು ಆಡು ಭಾಷೆಯ ಮಾತುಂಟು. ಹಾಗಾಗಿ ಅಲ್ಲಿ ನಮ್ಮ ಏನೆಲ್ಲ ನೀರು ಸ್ನಾನ ಮಾಡುವಂತಹ ಒಂದು ಹಂಡೆ ಏನುಂಟು ಅದನ್ನು ಪೂರ್ತಿಯಾಗಿ ಶುಚಿಗೊಳಿಸಿ ಅದರಲ್ಲಿ ರಂಗವಲ್ಲಿ ಇತ್ಯಾದಿಗಳನ್ನು ಬರೆದು ಅದನ್ನು ಸುಂದರವಾದಂತಹ ರೀತಿಯಲ್ಲಿ ಅಲಂಕರಿಸಿ ಮಾವಿನ ತೋರಣ ಇತ್ಯಾದಿಗಳಿಂದ ಅದನ್ನು ಸುತ್ತಿ ಅದೇ ರೀತಿಯಲ್ಲಿ ಅದಕ್ಕೆ ಎಲ್ಲ ರೀತಿಯಾದಂತಹ ನೀರನ್ನು, ಶುದ್ಧವಾದಂತಹ ನೀರನ್ನು ಅದರಲ್ಲಿ ತುಂಬಿಸಿ ಬೇಕಾದಂಥ ರೀತಿಯಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳುವಂತಹ ಮಂತ್ರಗಳನ್ನು, ಆ ಶ್ಲೋಕಗಳನ್ನು, ಮಂಗಳಕರವಾದಂತಹ ವಿಚಾರಗಳನ್ನು, ಧನಾತ್ಮಕತೆಯ ಚಿಂತನೆಯೊಂದಿಗೆ ಜಲವನ್ನು ಪೂರ್ಣ ಮಾಡಿ ಅದರಲ್ಲಿ ಔಷಧೀಯ ಗುಣ ಇದ್ದಂತಹ ಕೆಲವೆಲ್ಲ ಮರದ ತೊಗಟೆಗಳನ್ನು, ಉದಾಹರಣೆಗೆ ನಾವು ಅರಳಿ ಅಂತ ಹೇಳ್ತೇವೆ, ಅತ್ತಿ ಅಂತ ಹೇಳ್ತೇವೆ, ಮಾವು ಅಂತ ಹೇಳ್ತೇವೆ, ಅದೇ ರೀತಿಯಲ್ಲಿ ಪ್ಲಕ್ಷ ಅಂತ ಹೇಳ್ತೇವೆ, ಅಶ್ವತ್ಥ ಅಂತ ಹೇಳ್ತೇವೆ. ಹೀಗೆ ಒಂದೊಂದು ರೀತಿಯಾದಂತಹ ಔಷಧೀಯ ಗುಣ ಇರುವಂತಹ ಒಂದೊಂದು ಮರದ ತೊಗಟೆಗಳನ್ನು ಅದರಲ್ಲಿ ಹಾಕುವುದರಿಂದಾಗಿ ಅದರಲ್ಲಿ ಆಯಾಯ ರೀತಿಯಲ್ಲಿ ಅದೆಲ್ಲವನ್ನು ಅದರಲ್ಲಿ ಹಾಕಿ ಅದರ ನಂತರ ಅದಕ್ಕೆ ವರುಣನನ್ನು, ಆ ಜಲದಲ್ಲಿ ವರುಣನನ್ನು ಆವಾಹಿಸಿ ಅವನನ್ನು ಪೂಜಿಸಿ ಯಥಾಶಕ್ತಿಯಾಗಿ ಆರಾಧಿಸಿ ವರುಣನನ್ನು ಪ್ರಾರ್ಥಿಸಿ
ಮರುದಿವಸ ಚಂದ್ರೋದಯದ ಕಾಲದಲ್ಲಿ ತೈಲಾಭ್ಯಂಗ ಅಂತ, ಮರುದಿವಸ ಸಾಮಾನ್ಯವಾಗಿ ಚಂದ್ರೋದಯ ನಮಗೆ ಬೇಗ ಆಗ್ತದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನರಕ ಚತುರ್ದಶಿ ಅಂತ ಹೇಳುವಂತಹ ದಿವಸಕ್ಕೆ ನಾವು ಪ್ರವೇಶ ಮಾಡ್ತೇವೆ. ಆ ದಿವಸದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ತೈಲಾಭ್ಯಂಗ ಅಂತ ಹೇಳುವಂಥದ್ದು ಮೊದಲಿಗೆ ನಡೆಯುವಂತಹ ಒಂದು ಸಂಪ್ರದಾಯ ಮತ್ತು ಆಚರಣೆ. ಹಾಗಾಗಿ ಈ ತೈಲಾಭ್ಯಂಗ ಮಾಡುವಾಗಲೂ ಹಾಗೆ ದೇವರ ಹತ್ತಿರ ಬೇಕಾದಂತಹ ಎಳ್ಳೆಣ್ಣೆ ಅಥವಾ ನಮಗೆ ಸ್ನಾನಕ್ಕೆ ಬೇಕಾದಂತಹ ಸೀಗೆ ಪುಡಿ ಅಥವಾ ಕಡಲೆ ಹುಡಿ ಇತ್ಯಾದಿಗಳನ್ನೆಲ್ಲ ಇಟ್ಟು ದೂರ್ವಾಂಕುರ, ದೂರ್ವೆಯ ಅಂದರೆ ಕದಿಕೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಈ ದೂರ್ವೆಯನ್ನು ಅದರಲ್ಲಿ ಮುಳುಗಿಸಿಟ್ಟು ಚಿಕ್ಕವರನ್ನೆಲ್ಲ ಕರೆದು ದೇವರಿಗೆ ನಮಸ್ಕಾರ ಮಾಡಿ, ಹಿರಿಯರಿಗೂ ನಮಸ್ಕಾರ ಮಾಡಿ, ಹಿರಿಯರು ಕಿರಿಯರಿಗೆ ಆ ಎಣ್ಣೆಯನ್ನೆಲ್ಲ ಪೂರ್ಣವಾದಂತಹ ರೀತಿಯಲ್ಲಿ ಲೇಪಿಸಿ, ತದನಂತರವಾಗಿ ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಆ ಎಲ್ಲ ಚಿರಂಜೀವಿಗಳನ್ನು ಪ್ರಾರ್ಥನೆ ಮಾಡಿ ಆರೋಗ್ಯ, ಆಯುಷ್ಯ, ಸೌಭಾಗ್ಯ, ಸಂಪತ್ತು ಎಲ್ಲವೂ ಈ ಮಕ್ಕಳಿಗೆ ಕಿರಿಯರಿಗೆ ಸಿಗಲಿ ಅಂತ ಆಶೀರ್ವಾದ ಪೂರ್ವಕವಾದಂತಹ ಆ ಒಂದು ಎಣ್ಣೆ ಇತ್ಯಾದಿಗಳನ್ನು ಹಚ್ಚಿ ಅಕ್ಷತೆ ಇತ್ಯಾದಿಗಳನ್ನು ಹಾಕಿ ಆಶೀರ್ವದಿಸಿ ಪರಸ್ಪರ ಎಲ್ಲ ರೀತಿಯಲ್ಲಿ ಮೈಗೆ ಆ ಎಣ್ಣೆಯನ್ನು ತೈಲವನ್ನು ಲೇಪಿಸಿಕೊಂಡು ತದನಂತರವಾಗಿ ಸ್ನಾನಕ್ಕೆ ಹೋಗುವಂಥದ್ದು. ಹಿರಿಯರು ಕಿರಿಯರೆಲ್ಲರೂ ಸೇರಿಕೊಂಡು ಒಬ್ಬರು ಆ ರೀತಿಯಲ್ಲಿ ಬೇಕಾದಂತಹ ರೀತಿಯಲ್ಲಿ ಪರಸ್ಪರ ಆಯಾಯ ರೀತಿಯಲ್ಲಿ ಅಂಗಾಂಗಗಳಿಗೆಲ್ಲದಕ್ಕೂ ಕೂಡ ಆ ಒಂದು ಎಣ್ಣೆಯನ್ನು ಹಚ್ಚಿಕೊಳ್ಳುವಂಥದ್ದು. ಇನ್ನು ಎಣ್ಣೆಯನ್ನು ಹಚ್ಚಿಕೊಳ್ಳುವಂಥ ಉದ್ದೇಶ ಏನು ಅಂತ ಕೇಳಿದ್ರೆ, ನಮ್ಮ ಹಿರಿಯರ ಕಾಲದಲ್ಲಿ ಎಲ್ಲ ಆಚರಣೆಗಳ ಹಿಂದೆ ಒಂದೊಂದು ಉದ್ದೇಶ ಇತ್ತು ಅಂತ. ಹಾಗಾದರೆ ಇಲ್ಲಿ ಎಣ್ಣೆಯನ್ನು ಹಚ್ಚಿಕೊಳ್ಳುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ, ತೈಲಾಭ್ಯಂಗದ ಉದ್ದೇಶ ನಾವು ಸಾಮಾನ್ಯವಾಗಿ ನಮ್ಮ ಎಲ್ಲ ಶರೀರದ ಕೀಲು, ಗಂಟು ಇತ್ಯಾದಿಗಳೆಲ್ಲ ಸರಿಯಾದ ರೀತಿಯಲ್ಲಿ ಅದು ಆಯಾಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ. ಅಂದರೆ ಅದು ಎಲ್ಲ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಶಕ್ತವಾಗಿ ತನ್ನ ಶರೀರವನ್ನು ಪೂರ್ಣವಾದಂಥ ರೀತಿಯಲ್ಲಿ ಸ್ವಸ್ಥವಾಗಿಡುವಂಥದ್ದು. ಸಾಮಾನ್ಯವಾಗಿ ಅರ್ಥ ಆಗುವ ಹಾಗೆ ನಾವು ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಫ್ಲೆಕ್ಸಿಬಲ್ ಅಂತ ನಾವು ಹೇಳ್ತೇವೆ. ಆ ರೀತಿಯಲ್ಲಿ ಅದು ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಪೂರಕವಾಗಿರಬೇಕು. ತನ್ನ ಶರೀರಕ್ಕೆ ಆರೋಗ್ಯದ ವಿಚಾರದಲ್ಲಿ ಇದು ಸಹಕಾರ ಕೊಡುವುದಿಲ್ಲ ಈ ಅಂಗ ಅಂತ ಹೇಳುವಂತಹ ಯಾವುದೇ ಒಂದು ಪರಿಸ್ಥಿತಿ ಯಾವತ್ತೂ ಬರಬಾರದು ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರ ಆ ತೈಲಾಭ್ಯಂಗಗಳನ್ನು ಮಾಡಿಕೊಂಡು ತದನಂತರವಾಗಿ ಬಂದು ದೇವರಿಗೆ ನಮಸ್ಕಾರವನ್ನು ಮಾಡಿ ದೇವರ ಅನುಮತಿಯನ್ನು ಪಡೆದು ಹೊಸ ಬಟ್ಟೆ ಇತ್ಯಾದಿಗಳನ್ನು ಧರಿಸಿಕೊಳ್ಳುವಂಥದ್ದು. ಆ ಹೊಸ ಬಟ್ಟೆಯನ್ನು ಧರಿಸಿ ಎಲ್ಲ ರೀತಿಯಲ್ಲಿ ಹಿರಿಯರು ಬೇರೆ ಮನೆಯಲ್ಲಿದ್ದರೆ ಆ ಬೇರೆ ಮನೆಯಲ್ಲಿರುವಂಥ ಹಿರಿಯರಿಗೂ ಕೂಡ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಆ ದಿವಸ ನಡೆಸಿಕೊಂಡು ಬರುವಂಥ ಒಂದು ಕ್ರಮ ಅಂತ. ಇನ್ನು ತದನಂತರವಾಗಿ ನರಕ ಚತುರ್ದಶಿಯ 2ನೇ ಹಂತಕ್ಕೆ ನಾವು ಬರುವುದಾದರೆ ಅಲ್ಲಿ ಈ ಎಲ್ಲ ವಿಷಯಗಳನ್ನು ಅಂದರೆ ಈ ತೈಲಾಭ್ಯಂಗ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದ ನಂತರ ಅಲ್ಲಿ ಯಮತರ್ಪಣ ಅಂತ ಹೇಳುವಂಥ ಒಂದು ವಿಚಾರ ಉಂಟು. ಯಮತರ್ಪಣ ಅಂತ ಹೇಳಿದರೆ ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೆ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಅಂತ. ಹಾಗಾಗಿ ಈ ಇಷ್ಟು 14 ದೇವತೆಗಳನ್ನು ಯಮಾದಿ 14 ದೇವತೆಗಳಿಗೆ ತರ್ಪಣಾದಿಗಳನ್ನು ಮಾಡಿ ಅವನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ನನಗೆ ಬಂದಂತಹ ಏನೆಲ್ಲ ದೋಷ ತಾಪತ್ರಯಗಳು, ಮೃತ್ಯುಕಂಟಕವಾದಂಥದ್ದು, ಮೃತ್ಯು ಸೂಚಕವಾದಂಥ ಏನೆಲ್ಲ ದೋಷಗಳು, ಕಷ್ಟಗಳು, ಕಠಿಣ ಸಮಸ್ಯೆಗಳು ಬರ್ಬೋದು ಅಥವಾ ಅವಕಾಶ ಇರ್ಬೋದು ಅಂಥದ್ದು ಬರಲಿಕ್ಕೆ, ಅದೆಲ್ಲವನ್ನು ದೂರ ಮಾಡು ಅಂತ ಹೇಳುವಂಥ ರೂಪದಲ್ಲಿ ಈ ನರಕ ಚತುರ್ದಶಿಯ ಒಂದು ಸೂಕ್ಷ್ಮವಾದಂಥ ಆಚರಣೆ ಅಂತ. ಹಾಗಾಗಿ ಇದಿಷ್ಟು ಮಾಡಿಕೊಂಡ ನಂತರ ನೀವು ಇನ್ನೊಂದು ಪ್ರಶ್ನೆ ಅದರಲ್ಲಿ ಒಟ್ಟಿಗೆ ಕೇಳಿದ್ರಿ, ನರಕ ಚತುರ್ದಶಿಯ ಮಹತ್ವ ಏನು ಅಂತ ಕೇಳಿದ್ರಿ. ಹಾಗಾದರೆ ಆ ಮಹತ್ವ ಅಂತ ಹೇಳುವುದರ ಹಿನ್ನೆಲೆಗೆ ಹೋದಾಗ ನಮಗೆ ಸಾಮಾನ್ಯವಾಗಿ ಅದರಲ್ಲೊಂದು ಶಬ್ದವೇ ಉಂಟು, ನರಕ ಅಂತ ಹೇಳುವಂಥ ಒಂದು ಶಬ್ದ ಉಂಟು. ನಾವು ಯಾವುದು ನಮ್ಮ ಮನಸ್ಸಿಗೂ ಶರೀರಕ್ಕೂ ಜೀವನಕ್ಕೂ ಆಗುವುದಿಲ್ಲವೋ ಅದನ್ನು ನಾವು ನರಕ ಅಂತ ಕರಿತೇವೆ. ಸಾಮಾನ್ಯವಾಗಿ ಮಾತಾಡುವಾಗ ಹೇಳ್ತೇವೆ ಎಂಥ ನರಕ ಮಾರ ಅಂತ ಹೇಳ್ತೇವೆ ನಾವು ಅಲ್ವಾ. ಅಂದರೆ ಈ ನರಕ ಅಂತ ಹೇಳುವಂಥದ್ದು ಕಷ್ಟ ಅಂತ ಹೇಳುವ ಸಾಮಾನ್ಯವಾದಂಥ ಒಂದು ಜ್ಞಾನ ಪ್ರತಿಯೊಬ್ಬ ಭಾರತೀಯನಿಗೂ ಇರುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ನರಕ ಅಂದರೆ ಯಾರು ಅಂತ ಹೇಳುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. ನಮಗೆ ಸಾಮಾನ್ಯವಾಗಿ ಗೊತ್ತುಂಟು, ನರಕಾಸುರನ ಹತ್ಯೆ ಮಾಡಿ ಬಂದಂತಹ ಕೃಷ್ಣನಿಗೆ ಸತ್ಯಭಾಮೆಯಿಂದ ಒಡಗೂಡಿಕೊಂಡು ಪಕ್ಷಿವಾಹನನಾಗಿ ನರಕಾಸುರನ ಮೇಲೆ ದಾಳಿ ಮಾಡಿ ಆ ನರಕಾಸುರನ ಸಂಹಾರವನ್ನು ಮಾಡಿ ಬಂದಂತಹ ಕೃಷ್ಣನಿಗೆ ಎಲ್ಲ ದ್ವಾರಕಾಪಟ್ಟಣದ ನಿವಾಸಿಗಳು ಸೇರಿ ಅವನನ್ನು ಸ್ವಾಗತಿಸಿ ಅವನಿಗೆ ತೈಲಾಭ್ಯಂಜನವನ್ನು ಮಾಡಿದ್ರು ಅಂತ ಹೇಳುವಂಥ ಕತೆ ನಾವು ಕೇಳ್ತೇವೆ. ಹಾಗಾದರೆ ಈ ನರಕಾಸುರ ಅಂದರೆ ಯಾರು ಅಂತ ಹೇಳುವಂಥ ಪ್ರಶ್ನೆ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಅವನ ಒಂದು ಸೂಕ್ಷ್ಮವಾದಂತಹ ವಿಚಾರವನ್ನು ನೋಡುವುದಾದರೆ ಅಲ್ಲಿ ನರಕಾಸುರ ಅಂತ ಹೇಳುವಂಥವನು ಮತ್ತು ಕಂಸ ಅಂತ ಹೇಳುವಂಥವನು ಮತ್ತು ಜರಾಸಂಧ ಅಂತ ಹೇಳುವಂಥವನು 3 ಜನ ದೊಡ್ಡದಾದಂತಹ ಆ ಕಾಲದ ಸಮಾಜ ಘಾತಕರು. ಸಾಮಾನ್ಯವಾಗಿ ಇವತ್ತು ನಾವು ಭಯೋತ್ಪಾದಕರು ಅಂತ ಕರಿತೇವೆ.
ನಮ್ಮಲ್ಲಿ ಒಂದು ಸಾಮಾನ್ಯವಾದಂಥ ವಿಚಾರ ಉಂಟು, ಏನು? ಬಾಳು ಬಾಳಲು ಬಿಡು, ಬದುಕು ಬದುಕಲು ಬಿಡು ಅಂತ. ಹಾಗಾಗಿ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರ, ನಮ್ಮ ಎಲ್ಲ ರೀತಿಯಾದಂತಹ ಆಚಾರ ವಿಚಾರಗಳ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಹೇಳುವಂಥದ್ದು ಕೂಡ ಹೇಗೆ ಅಂತ ಕೇಳಿದ್ರೆ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಅಂತ. ಭಯ ಇಲ್ಲದೆ ಭಯವರ್ಜಿತರಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಬೇಕು ಅಂತ. ಆನೋ ಭದ್ರಾ ಕ್ರತವೋಯಂತು ವಿಶ್ವತಃ ಅಂತ ಋಗ್ವೇದ ಹೇಳಿತು ನಮಗೆ. ಜಗತ್ತಿನ ಎಲ್ಲೆಡೆಯಿಂದಲೂ ಒಳ್ಳೆ ವಿಚಾರ ನನ್ನ ಹತ್ರ ಬರಲಿ ಅಂತ. ಕೆಟ್ಟದ್ದು ಯಾವುದುಂಟು ಅದನ್ನು ನಾವು ನೋಡೋದು ಬೇಡ ಅಂತ. ಇಂಥದ್ದು ಎಷ್ಟೋ ಉದಾಹರಣೆಗಳು ನಮಗೆ ಸಿಗ್ತದೆ. ಭದ್ರಂಕರಣೆ ವಿಷ್ಣು ಯಾಮದೇವಾಹ, ಒಳ್ಳೆದನ್ನು ಕೇಳುವ ಅಂತ. ಭದ್ರಂ ಪಶ್ಯೆ, ಒಳ್ಳೆದನ್ನು ನೋಡುವ ಯಾವಾಗಲೂ ಅಂತ. ಹಾಗಾದ್ರೆ ಈ ಎಲ್ಲ ರೀತಿಯಾದಂತಹ ಒಳ್ಳೆಯದು ಅಂತ ಹೇಳುವಂಥದ್ದನ್ನ, ಸಜ್ಜನ ಸಂತು ನಿರ್ಭಯಾಹ ಕಾಲೇ ವರ್ಷತು ಪರ್ಜನ್ಯ ಲೋಕಾ ಸಮಸ್ತ ಸುಖಿನೋ ಭವಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್, ಎಲ್ಲವೂ ಪ್ರತಿಯೊಂದು ಶಬ್ದವೂ ಕೂಡ ನಮಗೆ ಉದಾತ್ತವಾದಂತಹ ಒಂದು ವಿಚಾರವನ್ನ ಮತ್ತು ವಿಸ್ತೀರ್ಣವಾದಂತಹ ಒಂದು ಮಾನಸಿಕ ಸ್ಥಿತಿಯನ್ನು ನಮಗೆ ಎಲ್ಲರೊಟ್ಟಿಗೆ ಕೂಡಿ ಬಾಳುವಂತಹ ಒಂದು ಬುನಾದಿಯನ್ನು ಹಾಕಿಕೊಡ್ತದೆ ಸಂಪ್ರದಾಯದ ರೂಪದಲ್ಲಿ. ಆದರೆ ನರಕಾಸುರ ಅದಕ್ಕೆ ವಿರುದ್ಧವಾಗಿದ್ದ. ಹೇಗೆ ವಿರುದ್ಧವಾಗಿದ್ದ ಅಂತ ಕೇಳಿದ್ರೆ, ಇಡೀ ಜಗತ್ತನ್ನ ತನ್ನ ಹತೋಟಿಯಲ್ಲಿ ಇಡಬೇಕು ಅಂತ ಪ್ರಯತ್ನ ಮಾಡಿದಂತಹ ಒಬ್ಬ ದೊಡ್ಡ ಸಮಾಜ ಘಾತಕನಾದಂತಹ, ಸಮಾಜ ವಿರೋಧಿಯಾದಂತಹ ಒಬ್ಬ ದೊಡ್ಡ ಶಕ್ತಿ ಮತ್ತು ವ್ಯಕ್ತಿ ಜರಾಸಂಧ ಅಂತ. ಆ ಜರಾಸಂಧ ಆಗಿನ ಕಾಲಕ್ಕೆ 22,800 ರಾಜಕುಮಾರರನ್ನ ಬಂಧಿಸಿಟ್ಟಿದ್ದಂತೆ. ಯಾಕೋಸ್ಕರ ಬಂಧಿಸಿದ್ದ ಅಂತ ಕೇಳಿದ್ರೆ, ರುದ್ರಯಾಗದಲ್ಲಿ ಬಲಿ ಕೊಡಬೇಕು ಅಂತ ಹೇಳುವಂತಹ ಉದ್ದೇಶಕ್ಕೆ ಅವನು ಬಂಧಿಸಿಟ್ಟಿದ್ದ ಅಂತ. ಹಾಗಾದ್ರೆ ರುದ್ರಯಾಗದಲ್ಲಿ ಬಲಿ ಕೊಡಬೇಕು ಅಂತ 22,800 ರಾಜಕುಮಾರರನ್ನ ಬಂಧಿಸಿಟ್ಟ ಕಾರಣದಲ್ಲಿ ಅವನಲ್ಲಿ ಇನ್ನೂ ಒಂದು ರೀತಿ ನೀತಿ ಇತ್ತು. ಏನು ಅಂತ ಕೇಳಿದ್ರೆ, ಜರಾಸಂಧ ಯಾವುದೇ ಕಾರಣಕ್ಕೂ ನಾನು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಅವನದ್ದೊಂದು ರೀತಿ. ಆದರೆ ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಎರಡನೆಯವ ಕಂಸ. ಆ ಕಂಸ ಏನು ಮಾಡಿದ ಅಂದರೆ, ಯಾರಿಗೂ ಕೂಡ ತೊಂದರೆ ಅಂತ ಅವನು ವಿಶೇಷವಾಗಿ ಘೋಷಯಾತ್ರೆ ಅಥವಾ ಇನ್ನೊಂದೇನೋ ದಂಡೆತ್ತಿ ಹೋಗುವಂಥದ್ದು, ಆ ರಾಜ್ಯವನ್ನು ಆಕ್ರಮಣ ಮಾಡುವಂಥದ್ದು, ಇಂಥದ್ದನ್ನು ದೊಡ್ಡದು ಮಾಡಲಿಲ್ಲದಿದ್ರೂ ಕೂಡ ಯಾದವರನ್ನೆಲ್ಲ ಅವರ ಊರಿಂದ ಓಡಿಸಿದ್ದ. ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಚದುರಿ ಹೋಗುವಂತಹ ರೂಪದಲ್ಲಿ ಅವರನ್ನು ಮಾಡಿದ್ದ. ಅದು ನಂತರ ಕೃಷ್ಣನ ಕಾಲದಲ್ಲ ಒಟ್ಟಾಯಿತು, ಅದು ಬೇರೆ ವಿಚಾರ. ಆದರೆ ಈ ಯಾದವರಿಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದ ಅಂತ ಬಿಟ್ಟರೆ, ಕಂಸನಿಂದ ಅಂತಹ ಜರಾಸಂಧನಷ್ಟು ದೊಡ್ಡದಾದಂತಹ ಒಂದು ತೊಂದರೆ ಅಂತ ಹೇಳುವಂಥದ್ದು ಅವನದ್ದೇ ಆದಂಥ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರಲ್ಲೇ ಇದ್ದ ಹೊರತು ವಿಸ್ತೀರ್ಣವಾದವಲ್ಲಿ ಅವನಿರಲಿಲ್ಲ. ಹಾಗಾಗಿ ಇದಕ್ಕೆ ಈ 22,800 ಜನರನ್ನ, ರಾಜಕುಮಾರರನ್ನ ರುದ್ರಯಾಗದ ಪ್ರೀತ್ಯರ್ಥವಾಗಿ, ಬಲಿಪ್ರೀತ್ಯರ್ಥವಾಗಿ ಈ ಜರಾಸಂಧ ಬಂಧಿಸಿಟ್ಟಾಗ, ಅಂತಹ ಜರಾಸಂಧನಿಗೆ ಇನ್ನೊಂದು ನಿಯಮ ಇತ್ತು. ಏನಂತ ಕೇಳಿದ್ರೆ, ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳುವಂಥದ್ದು. ಅಂದರೆ ತನ್ನ ಮಗಳ ಮಗ ಅಥವಾ ತನ್ನ ಮೊಮ್ಮಗ ಅಂತ ಹೇಳುವಂಥದ್ದನ್ನೇ ಮಗನಾಗಿ ಪಡೆದು ಅವನಿಂದ ರಾಜ್ಯವನ್ನು ಮುಂದುವರಿಸುವಂತಹ ಒಂದು ನಿರ್ದಿಷ್ಟವಾದಂಥ ಒಂದು ಕಟ್ಟುಪಾಡು. ಇದು ಜರಾಸಂಧನದ್ದು ಒಂದು ನಿಯಮ. ಹಾಗಿರುವಂತಹ ಸಂದರ್ಭದಲ್ಲಿ ತಾನು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಕೂಡ ಅವನದ್ದೊಂದು ನಿಯಮ. ಈ ಸಂದರ್ಭದಲ್ಲಿ ಜರಾಸಂಧನ ಸಹಾಯಕ್ಕೆ ಬಂದವನು ನರಕಾಸುರ. ಅವನೇನು ಮಾಡ್ತಾನೆ, ನನಗೆ ಇಂಥ ಯಾವುದೇ ಕಟ್ಟುಪಾಡುಗಳಿಲ್ಲ, ಹಾಗಾಗಿ ಇಂಥ ಯಾವುದೇ ಕಟ್ಟುಪಾಡುಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನಾನೇನು ಮಾಡಬಲ್ಲೆ ಅಂತ ಕೇಳಿದಾಗ, ಜಗತ್ತಿನಲ್ಲಿರುವಂತಹ ಎಲ್ಲ ರಾಜಕುಮಾರಿಯರನ್ನು ತಂದು ಸೆರೆಯಲ್ಲಿಟ್ಟಿದ್ದ ಅಂತ. ಎಲ್ಲ ರಾಜಕುಮಾರಿಯರನ್ನು ತಂದು, ರಾಜಕುಮಾರರನ್ನ ಅವನು ಸೆರೆಯಲ್ಲಿಟ್ಟಿದ್ದ ಜರಾಸಂಧ, ರಾಜಕುಮಾರಿಯರನ್ನ ನರಕಾಸುರ ಸೆರೆಯಲ್ಲಿಟ್ಟಿದ್ದ ಅಂತ. ಸಾಮಾನ್ಯವಾಗಿ ನಾವು 16,000 ಅಂತ ಹೇಳ್ತೇವೆ. ಈ ಎಲ್ಲ ರಾಜಕುಮಾರಿಯರನ್ನ ಸೆರೆಯಲ್ಲಿಟ್ಟಂತಹ ಸಂದರ್ಭದಲ್ಲಿ ಅವ ವಾಸವಾಗಿದ್ದಂಥ ಊರು ಅಥವಾ ಯಾವ ಒಂದು ಪಟ್ಟಣ ಅಂತ ಕೇಳಿದ್ರೆ ಅದು ಅಸಾಮ ಅಂದ್ರೆ ನಾವು ಇವತ್ತು ಅಸ್ಸಾಂ ಅಂತ ಕರಿತೇವೆ. ಹಾಗಾಗಿ ನೋಡಿ, ನಮ್ಮ ಪುರಾಣಾದಿಗಳಿಗೂ ನಮ್ಮ ಈಗಿನ ವ್ಯವಸ್ಥೆಗೂ ಎಷ್ಟು ಅಲ್ಲಿ ಹೋಲಿಕೆ ಉಂಟು ಅಂತ ಕೇಳಿದ್ರೆ ಅಸ್ಸಾಂ ಅಂತ ಹೇಳುವಂಥದ್ದು. ಇಷ್ಟು ಮಾತ್ರ ಅಲ್ಲ, ಚೀನಾ ಪ್ರದೇಶ ಪೂರ್ತಿ ಅವನ ಕೈಯಲ್ಲಿತ್ತಂತೆ. ಮಂಗೋಲಿಯಾ, ಸಿಕ್ಕಿಂ, ಭೂತಾನ್ ಇದೆಲ್ಲವೂ ಕೂಡ ಅವನ ಒಂದು ಹಿಡಿತದಲ್ಲಿ ಇತ್ತು ಅಂತ ಅರ್ಥ. ಅಂದರೆ ಒಟ್ಟಾರೆ ಹೇಳುವುದಾದ್ರೆ ಅದೊಂದು ಕಣಿವೆ ಪ್ರದೇಶ ಅಂತ. ಆ ಕಣಿವೆ ಪ್ರದೇಶದಲ್ಲಿ ಆಗ ಅದಕ್ಕೆ ಪ್ರಾಗ್ಜ್ಯೋತಿಷಾಪುರ ಅಂತ ಹೇಳುವಂತಹ ಒಂದು ಹೆಸರಿತ್ತು. ಮಹಾಭಾರತದಲ್ಲಿ ಕೂಡ ಆ ಕತೆ ಬರ್ತದೆ ಮತ್ತು ಆ ಊರಿನ ಮಹತ್ವವನ್ನು ಕೂಡ ತಿಳಿಸ್ತಾರೆ ಮುಂದೆ ಭಗದತ್ತನ ಕತೆ ಬಂದಾಗ. ಹಾಗಾಗಿ ಅಲ್ಲಿ ಏನಿತ್ತು ಅಂತ ಕೇಳಿದ್ರೆ, ಈ ದೊಡ್ಡದಾದಂತಹ ಸೈನ್ಯವನ್ನು ಹಿಡಿದುಕೊಂಡು ಹೋಗಿ ಆ ಕಣಿವೆ ಪ್ರದೇಶದಲ್ಲಿ ನರಕಾಸುರನನ್ನು ಸೋಲಿಸುವಂಥದ್ದು ಖಂಡಿತವಾಗ್ಲೂ ಕೂಡ ಅಸಾಧ್ಯ. ಹಾಗಾಗಿ ನರಕಾಸುರ ತಾನು ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಸಮೃದ್ಧನಾಗಿ, ದುಷ್ಟನಾಗಿ, ಸಮಾಜಕ್ಕೆ ಕಂಟಕನಾಗಿ ಮೆರೆಯುವಂಥದ್ದು ನಿಸ್ಸಂದೇಹವಾಗಿ ಸತ್ಯ. ಮತ್ತು ಅದೇ ರೀತಿಯಲ್ಲಿ ಅವನು ಬೆಳೆದ. ಹಾಗಾಗಿ ಇವನನ್ನು ನಾಶ ಮಾಡುವಂತಹ ಒಂದು ಉದ್ದೇಶ ಕೃಷ್ಣನದ್ದಿತ್ತು. ಎಲ್ಲ ರಾಜಕುಮಾರಿಯರ ಮಾತಾಪಿತರು ಬಂದು, ತಂದೆ ತಾಯಿಯರು ಬಂದು ಕೃಷ್ಣನ ಹತ್ರ ಕೇಳ್ತಾರಂತೆ, ಇವನಿಂದ ನಮ್ಮ ಮಕ್ಕಳಿಗೆ ಮುಕ್ತಿ ಕೊಡಿಸು ಅಂತ ಕೇಳಿದಾಗ
ಅವನು ಪಕ್ಷಿವಾಹನನಾಗಿ ಹೋಗಿ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಇತ್ಯಾದಿಗಳನ್ನು ಎಲ್ಲ ರೀತಿಯಲ್ಲಿ ತಾನೂ ಒಮ್ಮೆ ಸೋತಂತೆ ನಟಿಸಿ ಅದೇ ರೀತಿಯಲ್ಲಿ ಸತ್ಯಭಾಮೆಗೂ ಕೂಡ ಯುದ್ಧ ಮಾಡುವಂತಹ ಒಂದು ಅವಕಾಶ ಮತ್ತು ಭಾಗ್ಯವನ್ನು ಕೊಟ್ಟು ತದನಂತರವಾಗಿ ನರಕಾಸುರನನ್ನು ಸಂಹರಿಸಿ ಆ ಎಲ್ಲ ರಾಜಕುಮಾರಿಯರ ಬಿಡುಗಡೆಗೆ ಬೇಕಾದಂತಹ ಒಂದು ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಭಗದತ್ತನ ಅಂದರೆ ಅವನ ಮಗನಾದಂಥ ಭಗವತ್ತನಿಗೆ ಪಟ್ಟವನ್ನು ಕಟ್ಟಿ ಅವ ಕೃಷ್ಣದೇವ ಹಿಂದಿರುಗಿ ಬಂದ ಅಂತ ಲೆಕ್ಕ. ಅಲ್ಲಿ ಇನ್ನೂ ಒಂದು ಮಹತ್ವ ಬರ್ತದೆ. ಏನು ಅಂತ ಕೇಳಿದ್ರೆ, ಕೃಷ್ಣ ಆ 16,000 ಕನ್ಯೆಯರನ್ನು ಬಿಡಿಸಿದಾಗ ಅವ್ರು ಹೇಳಿದ್ರಂತೆ, ನಾವು ನರಕಾಸುರನ ಸೆರೆಯಲ್ಲಿದ್ದವರು, ಹಾಗಾಗಿ ನರಕಾಸುರನ ಸೆರೆಯಲ್ಲಿದ್ದಂತಹ ನಮಗೆ ಯಾವುದೇ ರೀತಿಯಾದಂತಹ ಬದುಕಿಲ್ಲ ಇನ್ನು. ಯಾಕೆಂತ ಕೇಳಿದ್ರೆ ನಮ್ಮ ಜೀವನ ಅಂತ ಹೇಳುವಂಥದ್ದಕ್ಕೆ ಅರ್ಥವೇ ಇಲ್ಲ. ದುಷ್ಟನ ಕೈಯಲ್ಲಿ ಸಿಕ್ಕಿದಂತಹ ಆ ಒಂದು ಸ್ಥಿತಿ ಇನ್ನು ಮುಂದೆ ಸಮಾಜ ನಮ್ಮನ್ನು ಗೌರವಯುತವಾಗಿ ಬದುಕಲಿಕ್ಕೆ ಅವಕಾಶ ಖಂಡಿತವಾಗ್ಲಿ ಕೂಡ ಕೊಡೋದಿಲ್ಲ. ಹಾಗಾಗಿ ಅದಕ್ಕೇನು ಮಾಡೋದು ಅಂತ ಕೇಳಿದ್ರೆ, ಸಾಯುವುದೇ ಸರಿ ಅಂತ ಹೇಳುವಂತಹ ಒಂದು ನಿರ್ಧಾರಕ್ಕೆ ಆ ಹೆಣ್ಣು ಮಕ್ಕಳು ಬಂದ್ರಂತೆ. ಆಗ ಕೃಷ್ಣ ಹೇಳ್ತಾನೆ, ಹೆಣ್ಣು ಮಕ್ಕಳ ಬಗ್ಗೆ ಒಂದು ಎಷ್ಟು ಆ ಕಾಳಜಿ ದೇವರಿಗೆ ಕೃಷ್ಣಾವತಾರದಲ್ಲಿ ಅಂತ ಕೇಳಿದ್ರೆ, ಅವನು ಹೇಳ್ತಾನೆ, ಯಾವುದೇ ಅಧಿಕಾರದ, ಯಾವುದೇ ಮೋಹದ ಅಥವಾ ಇನ್ಯಾವುದೇ ರೀತಿಯಾದಂತಹ ವ್ಯವಸ್ಥೆಯ ಅಪೇಕ್ಷೆ ಇಲ್ಲದೆ ಜೀವನದಲ್ಲಿ ಗೌರವಯುತವಾಗಿ ಸಂಸ್ಕಾರಯುತವಾಗಿ ಸಮೃದ್ಧವಾದ ರೀತಿಯಲ್ಲಿ ಪ್ರೀತಿ ವಾತ್ಸಲ್ಯದ ನೆರಳಿನಲ್ಲಿ ಪರಸ್ಪರ ಹೊಂದಾಣಿಕೆಯ ಅನುರೂಪತೆಯ ದಾಂಪತ್ಯವನ್ನು ನಡೆಸುವಂತಹ ಸಂಕಲ್ಪದಲ್ಲಿ ನೀವಿದ್ದರೆ, ನನ್ನಲ್ಲಿ ಇಷ್ಟ ಇದ್ದರೆ ನನ್ನನ್ನು ಮದುವೆ ಆಗ್ಬೋದು, ನಿಮಗಂತ ಎಲ್ಲ ಗೌರವವನ್ನು ನಾನು ಸಮಾಜಮುಖಿಯಾಗಿ ಕೊಡ್ತೇನೆ ಅಂತ ಹೇಳುವಂಥ ಒಂದು ಮಾತು ಹೇಳ್ತಾನೆ ಕೃಷ್ಣ. ಮರು ಮಾತಾಡದೆ ಅವನನ್ನು ಮದುವೆ ಆಗ್ತಾರಂತೆ ಎಲ್ಲರೂ ಕೂಡ. ಹಾಗಾಗಿ ಅಂತಹ ಕೃಷ್ಣ ಮುಂದೆ ನಾರದರು ಅದನ್ನು ಪರೀಕ್ಷೆ ಮಾಡ್ತಾರೆ, ಅವನು 16,000 ಜನರೊಟ್ಟಿಗೆ ಹೇಗೆ ಇರ್ತಾನೆ ಅಂತ. ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಅವರಿಗೆ ಆತಿಥ್ಯ ಮಾಡ್ತಾನಂತೆ. ಅಂದರೆ 16,000 ರಾಣಿಯರ ಮನೆಯಲ್ಲಿ 16,000 ರೂಪದಲ್ಲಿ ಕೃಷ್ಣ ಇದ್ದ ಅಂತ. ಒಂದು ಕಡೆ ನಾರದರು ಬಂದಾಗ ಅವರಿಗೆ ಒಂದು ಕಡೆ ಸ್ವಾಗತ ಮಾಡ್ತಾನೆ, ಇನ್ನೊಂದು ಕಡೆ ಕೂತ್ಕೊಳ್ಳಿಸ್ಲಿಕ್ಕೆ ಆಸನ ಕೊಡ್ತಾನೆ, ಇನ್ನೊಂದು ಕಡೆ ಇನ್ನು ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ, ಮತ್ತೊಂದು ಕಡೆ ಭೋಜನ ವ್ಯವಸ್ಥೆ ಮಾಡ್ತಾನೆ. ಅಂತೂ ಪ್ರತಿಯೊಂದು ಕಡೆಯಲ್ಲಿ ಕೂಡ ಕೃಷ್ಣ ಅವರೊಟ್ಟಿಗೆ ಇದ್ದು ಅವರನ್ನು ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂತಹ ಒಂದು ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಟ್ಟದ್ದು ನರಕ ಚತುರ್ದಶಿಯ ದಿವಸ ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಬೋದು. ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಏನೆಲ್ಲ ನರಕ ಅಂತ ಹೇಳೋದು ನಮ್ಮ ಮನಸ್ಸಿನಲ್ಲಿ ಕೂಡ ಉಂಟು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇದೆಲ್ಲವನ್ನು ಕೂಡ ನಮ್ಮ ಒಳಗಿನಿಂದ ದೂರ ಮಾಡುವಂಥದ್ದು. ನಮ್ಮ ಸಮಾಜದ ಸುತ್ತಮುತ್ತ ಇರುವಂತಹ ಏನೆಲ್ಲ ಕೊಳೆ ಉಂಟ ಮನಸ್ಸಿನಿಂದಲೂ ಪರಿಸರದಿಂದಲೂ ಅದನ್ನು ದೂರ ಕಳಿಸಿ ಮನಸ್ಸನ್ನು ಮತ್ತು ಶರೀರವನ್ನು ಹೇಗೆ ನಾವು ಶುದ್ಧ ಮಾಡಿಕೊಳ್ತೇವೋ, ಸ್ನಾನದಿಂದ ಶರೀರ ಶುದ್ಧಿ ಆದರೆ, ಮಾನಸಿಕವಾದಂತಹ ಧನಾತ್ಮಕ ಚಿಂತನೆಯಿಂದ ಮನಸ್ಸು ಶುದ್ಧಿ ಆದರೆ, ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರವನ್ನು ನಮ್ಮ ಕೈಗಳಿಂದಲೇ, ನಮ್ಮ ಕೃತಿಯಿಂದಲೇ, ನಮ್ಮ ಕರ್ಮದಿಂದಲೇ ನಾವು ಶುದ್ಧಿ ಮಾಡಿಕೊಂಡಾಗ ನಮ್ಮ ಮೈ, ಮನಸ್ಸು, ಅದೇ ರೀತಿಯಲ್ಲಿ ಪರಿಸರ, ಊರು, ಅದೇ ರೀತಿಯಲ್ಲಿ ರಾಜ್ಯ, ದೇಶ, ಪ್ರಪಂಚ ಇದಿಷ್ಟು ಕೂಡ ಶುದ್ಧವಾಗ್ತದೆ ಅಂತ ಹೇಳುವಂಥ ದೊಡ್ಡದಾದಂಥ ಸಂದೇಶವನ್ನು ತನ್ನ ನಡತೆಯ ಮೂಲಕವಾಗಿ ತೋರಿಸಿಕೊಟ್ಟಂತಹ ಮಹಾಯುಗ ಪುರುಷ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವಂಥದ್ದು ಆ ನರಕ ಚತುರ್ದಶಿಯ ಒಂದು ದೊಡ್ಡದಾದಂಥ ಮಹತ್ವ ಅಥವಾ ಉದ್ದೇಶ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಅಮಾವಾಸ್ಯೆ, ದೀಪಾವಳಿ, ಲಕ್ಷ್ಮೀ ಪೂಜೆಯ ಮಹತ್ವ ಮತ್ತು ಆಚರಣೆಯ ವಿಧಾನ. ನರಕ ಚತುರ್ದಶಿ ಅಂತ ಹೇಳುವಂತಹ ದಿವಸದ ಆರಾಧನೆಗಳನ್ನು ನಡೆಸಿಕೊಂಡು ಬಂದ ನಂತರದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಆರಾಧನೆ ಮಾಡುತ್ತೇವೆ. ಲಕ್ಷ್ಮೀ ಅಂತ ಹೇಳಿದ್ರೆ ಮುಂಚಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ, ಲಕ್ಷಯತಿ ಪಶ್ಯತೆ ಭಕ್ತಜನಾನ್ ಇತಿ ಲಕ್ಷ್ಮಿ ಅಂತ. ಅಂದರೆ ಎಚ್ಚರಿಕೆಯಿಂದ ತನ್ನ ಭಕ್ತರನ್ನು ಅನುಗ್ರಹ ದೃಷ್ಟಿಯಿಂದ ನೋಡುವವಳು ಯಾರಿದ್ದಾಳೋ ಅವಳನ್ನು ಲಕ್ಷ್ಮಿ ಅಂತ ನಾವು ಕರಿತೇವೆ. ಅಂದರೆ ನಮಗೆ ಇರುವಂಥದ್ದು ಅಲಕ್ಷ್ಮೀ ನಿಸ್ಸರಣ ಅಂತ ಹೇಳುವಂಥ ಒಂದು ಶಬ್ದವನ್ನು ಹೇಳ್ತಾರೆ. ಅಲಕ್ಷ್ಮೀ ನಿಸ್ಸರಣ ಅಂತ ಹೇಳಿದರೆ ದರಿದ್ರಾವಸ್ಥೆ ಅಥವಾ ದಾರಿದ್ರ್ಯತೆ ಅಂತ ಹೇಳುವಂಥದ್ದು ಏನುಂಟು ಅದು ದೂರ ಆಗಬೇಕು ಅಂತ ಹೇಳುವಂಥದ್ದು. ಅದು ಕೇವಲ ಹಣದಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ, ಸ್ಥಿತಿಯಲ್ಲೂ, ಮನೆಯ ಸಂಸ್ಕಾರದಲ್ಲೂ, ಸಂಪ್ರದಾಯದಲ್ಲೂ, ಜೀವನದಲ್ಲೂ ಇದಿಷ್ಟರಲ್ಲೂ ಇರುವಂತಹ ಅಲಕ್ಷ್ಮಿ ಅಂತ ಹೇಳುವಂಥದ್ದನ್ನು ದೂರ ಮಾಡಿದಾಗ ಲಕ್ಷ್ಮೀ ಅನುಗ್ರಹ ಅಥವಾ ಲಕ್ಷ್ಮಿಯ ಕೃಪಾಕಟಾಕ್ಷ ಅಂತ ಹೇಳುವಂಥದ್ದು ತನ್ನಿಂತಾನೇ ಪ್ರಾಪ್ತಿಯಾಗ್ತದೆ ಅಂತ ನಮಗೆ ಇತಿಹಾಸ ಪುರಾಣಗಳು ಸಾರಿ ಸಾರಿ ಹೇಳ್ತವೆ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡಿದಾಗ ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬರುವುದಕ್ಕೆ ಮುಂಚೆ ವಿಷ ಬಂತು ಅಂತ ಹೇಳ್ತೇವೆ. ಈ ಅಮೃತ ಬರುವುದಕ್ಕೆ ಮುಂಚೆ ವಿಷ ಬಂದಾಗ ಆ ವಿಷಕ್ಕೊಂದು ನಿವೃತ್ತಿ ಆದ ನಂತರವೇ ಅಮೃತ ಬರಲಿಕ್ಕೆ ಅವಕಾಶ ಆಯಿತು ಅಂತ. ಹಾಗಾದರೆ ಯಾವಾಗ ನಮ್ಮ ಹತ್ರ ಸಾಮಾನ್ಯವಾಗಿ ನಾವು ಏನು ಅರ್ಥ ಮಾಡಿಕೊಳ್ಬೋದು ಅಂತ ಕೇಳಿದ್ರೆ, ದೀಪ ಹಚ್ಚುದು ಅಂತ ಹೇಳುವಂಥ ಉದ್ದೇಶ ಅಥವಾ ದೀಪ ಹಚ್ಚಿದಾಗ ಕತ್ತಲೆ ತನ್ನಿಂತಾನೇ ನಿವೃತ್ತಿ ಆಗ್ತದೆ ಅಂತ, ಅದನ್ನು ಯಾರು ನಾವು ಓಡಿಸ್ಬೇಕಂತಿಲ್ಲ. ಹಾಗಾಗಿ
ಆ ಕತ್ತಲೆ ನಿವೃತ್ತಿ ಆಗ್ತದೆ ಅಂತ ಹೇಳಬೇಕು. ನಿವೃತ್ತಿ ಆಗಬೇಕಾದ್ರೆ ಅದಕ್ಕೇನು ಅರ್ಥ ಅಂತ ಕೇಳಿದ್ರೆ ದೀಪ ಉರಿಸು ಅಂತ ಅರ್ಥ. ಒಂದು ಧನಾತ್ಮಕವಾದಂತಹ ಹೆಜ್ಜೆಯನ್ನು ನೀನಿಟ್ಟಾಗ ಋಣಾತ್ಮಕವಾದಂತಹ ಅಂಶ ತನ್ನಿಂತಾನೇ ಹಿಂದೆ ಸರಿತದೆ ಅಂತ ದೀಪಾವಳಿಯ ಒಂದು ಮುಖ್ಯ ಅಂಶ. ಹಾಗಾಗಿ ಇಲ್ಲಿ ಏನು ಅಂತ ಕೇಳಿದ್ರೆ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂತಹ ರೂಪದಲ್ಲಿ ಅಥವಾ ಲಕ್ಷ್ಮಿಯನ್ನು ಪೂಜಿಸುವಂತಹ ರೂಪದಲ್ಲಿ ಅಲಕ್ಷ್ಮೀ ಪರಿಹಾರವಾಗ್ತದೆ ಅಥವಾ ಅಲಕ್ಷ್ಮೀ ನಿಸ್ಸರಣ ಅಂತ ಹೇಳುವಂತಹ ರೂಪ ಅಂತ. ಹಾಗಾಗಿ ಇಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಾಗ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನು ಆರಾಧನೆ ಮಾಡುವಾಗ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು. ಲಕ್ಷ್ಮೀನಾರಾಯಣರನ್ನು ಜತೆಯಾಗಿ ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ. ಲಕ್ಷ್ಮೀನಾರಾಯಣರನ್ನು ಜತೆಯಾಗಿ ಆರಾಧನೆ ಮಾಡಿದಾಗ ಎಲ್ಲ ರೀತಿಯಲ್ಲಿ ಕೂಡ ಅವಳು ಸ್ಥಿರವಾದಂಥ ರೂಪದಲ್ಲಿ ಅನುಗ್ರಹ ಮಾಡ್ತಾಳೆ ಅಂತ. ಲಕ್ಷ್ಮೀಂ ಮನಪಗಾಮಿನೀಂ ಅಂತ ನಮ್ಮಲ್ಲಿ ಒಂದು ಮಾತುಂಟು. ಮನಸ್ಸು ಬಂದಲ್ಲಿ ಹೋಗುವವಳು ಲಕ್ಷ್ಮಿ ಅಂತ. ಹಾಗಾಗಿ ಮಹಾಲಕ್ಷ್ಮಿ ಅಂತ ಹೇಳುವವಳು ಮನಸ್ಸು ಬಂದಲ್ಲಿ ಹೋಗದೆ ಸ್ಥಿರವಾಗಿ ಸಮೃದ್ಧಿಯನ್ನು ನಮಗೆ ಅನುಗ್ರಹ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ನಮಗೆಲ್ಲ ರೀತಿಯ ಮೈಶ್ರೀ ಶ್ರಯತಾಂ ಯಶಃ ಅಂತ ನಮ್ಮಲ್ಲೊಂದು ಮಾತು ಬರ್ತದೆ ಶ್ರೀ ಸೂಕ್ತದಲ್ಲಿ. ಎಲ್ಲ ರೀತಿಯಲ್ಲಿ ಯಶಸ್ಸು, ಸಮೃದ್ಧಿ, ಅನುಗ್ರಹ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಅವಳು ಕೊಡ್ತಾಳೆ ಅಂತೇಳಿ. ಆದರೆ ನಮ್ಮಲ್ಲಿ ಇರಬೇಕಾದಂಥ ಯೋಗ್ಯತೆ ಏನು ಅಂತ ಸುರುವಿಗೆ ತಿಳ್ಕೊಳ್ಬೇಕಂತೆ. ನಮ್ಮಲ್ಲಿ ಇರಬೇಕಾದಂಥ ಯೋಗ್ಯತೆ ಏನು ಅಂತ ಕೇಳಿದ್ರೆ, ನಾ ಹುಟ್ಟಿದಂಥ ಈ ಒಂದು ಧರ್ಮ ಅಂತ ಹೇಳುವಂತಹ ಮಹತ್ತರವಾದಂಥ ಈ ಒಂದು ಸಂಸ್ಕಾರದ ಸ್ಥಿತಿ ಏನುಂಟು ಅಥವಾ ನಾವು ಬದುಕುವಂಥ ರೀತಿ ಏನುಂಟು ಅದನ್ನು ಸರಿಪಡಿಸಿಕೊಳ್ಬೇಕು ಮೊದಲು ಅಂತ. ಹಾಗಾಗಿ ಅದನ್ನು ಅಮಾವಾಸ್ಯೆಯಿಂದ ಹೇಳ್ತಾರೆ. ಯಾಕೆ ಅಮಾವಾಸ್ಯೆಗೆ ಲಕ್ಷ್ಮೀ ಪೂಜೆ ನಾವು ಮಾಡ್ತೇವೆ ಅಂತ ಕೇಳಿದ್ರೆ, ಚಂದ್ರ ಇಲ್ಲದೆ ಜಗತ್ತು ಕತ್ತಲಾದಂತಹ ಒಂದು ಸಂದರ್ಭ ಅಮಾವಾಸ್ಯೆ ಅಂತ ಹೇಳುವಂಥದ್ದು. ಆ ಅಮಾವಾಸ್ಯೆಯಿಂದ ಮತ್ತೆ ಮರುದಿವಸದಿಂದ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ. ದೇವರಲ್ಲಿ ಕೇಳುದು ಕೂಡ ಅದನ್ನೇ ನಾವು. ಲಕ್ಷ್ಮಿಯಲ್ಲಿ, ಲಕ್ಷ್ಮೀ ಹೃದಯದಲ್ಲಿ ಬರುವಂಥ ಶಬ್ದ ಕೂಡ ಅದೇ. ಚಾಂದ್ರೀಕಲಾ ಯಥಾ ಶುಕ್ಲೆ ವರ್ಧತೆ ಸಾ ದಿನೇ ದಿನೇ ತಥಾ ದಯಾತೆ ಮಯ್ಯೇವ ವರ್ಧತಾಂ ಅಭಿವರ್ಧತಾಂ ಅಂತ. ಯಾವ ರೀತಿಯಲ್ಲಿ ಶುಕ್ಲ ಪಕ್ಷದ ಚಂದ್ರ ಪಾಡ್ಯದಿಂದ ಹುಣ್ಣಿಮೆಯವರೆಗೆ ದಿನೇ ದಿನೇ ವೃದ್ಧಿ ಆಗ್ತಾ ಬರ್ತಾನೋ, ಅದೇ ರೀತಿಯಲ್ಲಿ ನಿನ್ನ ಅನುಗ್ರಹ ಅಂತ ಹೇಳುವಂಥದ್ದು ನನ್ನ ಮೇಲೆ ದಿನೇ ದಿನೇ ವೃದ್ಧಿ ಆಗ್ತಾ ಬರಲಿ ಅಂತ ಹೇಳುವಂಥ ಶಬ್ದವನ್ನು ಅಲ್ಲಿ ಲಕ್ಷ್ಮಿಗೆ ಹೇಳ್ತಾರೆ. ಹಾಗಾಗಿ ಆ ಲಕ್ಷ್ಮಿ ಅಂತ ಹೇಳುವಂತಹ ಶಬ್ದದಲ್ಲಿ ಅಥವಾ ಆ ಆರಾಧನೆಯಲ್ಲಿ ನಾವು ನಮ್ಮ ಒಂದು ಸಂಪ್ರದಾಯ ಪ್ರಕಾರವಾಗಿ ಒಂದು ಬಾಳೆ ಎಲೆ, ಅದರ ಮೇಲೆ ಸ್ವಸ್ತಿಕೆಯನ್ನು ಇಟ್ಟು ಅಕ್ಕಿ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ವಸ್ತ್ರ, ಆಭರಣ, ಹೂ ಇತ್ಯಾದಿಗಳನ್ನಿಟ್ಟು ದೀಪವನ್ನು ಹಚ್ಚಿಟ್ಟು ಲಕ್ಷ್ಮಿಯನ್ನು, ಲಕ್ಷ್ಮೀನಾರಾಯಣರನ್ನು ಜತೆಯಾಗಿ ಆರಾಧಿಸಿ ಪೂಜೆ ಮಾಡುವಂಥದ್ದು ಒಂದು ನಮ್ಮಲ್ಲಿ ಬರುವಂತಹ ಸಾಮಾನ್ಯ ಸಂಪ್ರದಾಯ. ಸಾಮಾನ್ಯ ಸಂಪ್ರದಾಯದ ಹಿನ್ನೆಲೆ, ಆ ಹಿನ್ನೆಲೆ ಮತ್ತು ಅದರ ಮಹತ್ವವನ್ನು ತಿಳ್ಕೊಂಡಾಗ ಇದಕ್ಕೊಂದು ಅರ್ಥ ಬರ್ತದೆ ಅಂತ ಅರ್ಥ. ಹಾಗಾಗಿ ನಾವು ಮುಂಚೆ ಹೇಳಿದ ಹಾಗೆ ಊಟ ಮಾಡುವಂತಹ ಕೈಗೆ ಬಡಿಸಿದಂತಹ ಪಾಯಸದ ರುಚಿ ಆ ಕೈಯಿಂದ ಬಾಯಿಗೆ ಹೋಗಿ ಬಾಯಿ ಅದನ್ನು ಸವಿದಾಗ ಮಾತ್ರವೇ ಅದರ ಮಹತ್ವ ಅಂತ ಹೇಳೋದು ಗೊತ್ತಾಗ್ತದೆ. ಹೊರತು ಮುಳುಗಿಸಿಟ್ಟಂತಹ ಸೌಟು 100 ಜನಕ್ಕೆ ಬಡಿಸಿದ್ರು ಕೂಡ ಅದಕ್ಕೆ ಅದರ ರುಚಿ ಏನು ಅಂತ ಗೊತ್ತಾಗಿರುವುದಿಲ್ಲ. ಹಾಗಾಗಿರುವಾಗ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ಊಟ ಮಾಡುವಂತಹ ಕೈಯ ಮೂಲಕ ಕ್ರಿಯೆ, ಆ ಕ್ರಿಯೆಯ ಮೂಲಕವಾಗಿ ನಡೆಸಿದಂತಹ ಆ ಒಂದು ಪಾಯಸವನ್ನು ತಿಂದ ಬಾಯಿಗೆ ರುಚಿ ಗೊತ್ತಾದ ಹಾಗೆ ಆ ಹಬ್ಬದ ಮಹತ್ವವನ್ನು ನಾವು ತಿಳ್ಕೊಂಡ್ರೆ ಮಾತ್ರವೇ ಅದರ ಅನುಸಂಧಾನ ಪೂರ್ವಕವಾದಂಥ ಅನುಷ್ಠಾನದಿಂದಲೇ ನಮಗೆ ಪೂರ್ತಿಯಾದಂಥ ಶ್ರೇಯಸ್ಸು ಸಿಗ್ತದೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಪೂಜೆ ಮಾಡಿ ಅಂತ. ಹಾಗಾಗಿ ಲಕ್ಷ್ಮೀ ಪೂಜೆ ಅಂತ ಹೇಳುವಂಥದ್ದನ್ನು ನಡೆಸಿಕೊಂಡು ಬರುವಂಥದ್ದು ಮಧ್ಯಾಹ್ನಕ್ಕೆ ಆಗಲೇ ಹೇಳಿದ ಹಾಗೆ ಯಮತರ್ಪಣ ಇತ್ಯಾದಿಗಳನ್ನು ನಡೆಸಿಕೊಂಡು ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಬರುವಂಥದ್ದು. ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು, ಧನಧಾನ್ಯ ಲಕ್ಷ್ಮಿಯ ಪೂಜೆ ಅಂತ ನಮಗೆ ಹೊಸ ಅಕ್ಕಿ ಊಟ ಅಂತ ನಾವು ಮಾಡ್ತೇವೆ, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ನಾವು ಮಾಡಿಕೊಂಡು ಬರುವಂಥದ್ದು ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಲ್ಲಿ ಧಾನ್ಯ ಲಕ್ಷ್ಮಿ ಮನೆಯಲ್ಲಿ ಸದಾಕಾಲ ಸಮೃದ್ಧಿ ಆಗಲಿ, ಅಷ್ಟಲಕ್ಷ್ಮಿಯರು ಅಂತ ನಾವು ಹೇಳ್ತೇವೆ. ನಮಗೆ ಸಾಮಾನ್ಯವಾಗಿ ಬರುವಂಥದ್ದು ಸಂಪತ್ತು ಬಂದ ಕೂಡಲೇ ಮದ ಅಥವಾ ಅಹಂಕಾರ ಅಂತ ಹೇಳುವಂಥದ್ದು ಮನುಷ್ಯನಲ್ಲಿ ಗೊತ್ತಿಲ್ಲದೆ ಮನೆ ಮಾಡುತ್ತದೆ. ಹಾಗಾಗಿ ಈ ಯಾವುದೇ ರೀತಿಯಾದಂಥ ಅಹಂಕಾರಗಳಿಗೆ ದಾರಿ ಇಲ್ಲದೆ ಅಮ್ಮ ನಿನ್ನ ಅನುಗ್ರಹದಿಂದ, ಯಾಕೆ ಅಹಂಕಾರ ನಮ್ಮಲ್ಲಿ ಬರಬಾರದು ಅಂದರೆ ಅಷ್ಟು ಸಂಪತ್ತಿಗೆ ಅಧಿಪತಿಯಾದಂತಹ ಮಹಾಲಕ್ಷ್ಮಿಯೇ ಪರಮಾತ್ಮನ ಪಾದ ಸೇವೆ ಮಾಡ್ತಾಳಂತೆ. ಹಾಗಾಗಿ ನಾವು ದಾಸರ ಪದ ಹೇಳ್ತಾರೆ, ಏನು ಧನ್ಯಳೋ ಲಕುಮಿ ಎನಿತು ಮಾನ್ಯಳೋ ಅಂತ ಒಂದು ಪದವನ್ನು ಹೇಳ್ತಾನೆ. ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತಿರಲು ಏನು ಧನ್ಯಳೋ ಲಕುಮಿ ಎನಿತು ಮಾನ್ಯಳೋ ಅಂತ. ಹಾಗಾಗಿ ಅಷ್ಟು ಸಂಪತ್ತಿಗೆ ಅಧಿಪತಿಯಾದಂತಹ ಮಹಾಲಕ್ಷ್ಮಿಯೇ ನಾನು ಆಗಿದ್ರೂ ಕೂಡ ನನ್ನ ಸಾರ್ಥಕತೆ ಎಲ್ಲಿ ಅಂತ ಕೇಳಿದಾಗ ಆ ಸಾರ್ಥಕತೆ ಅದು ಸದ್ವಿನಿಯೋಗ ಆಗುದ್ರಲ್ಲಿ ಅಂತಹ ಮಹಾಲಕ್ಷ್ಮಿಗೆ ವಕ್ಷಸ್ಥಲದಲ್ಲಿ ಸ್ಥಾನ ಕೊಟ್ಟ ಪರಮಾತ್ಮ. ಹಾಗಾಗಿ ನಮ್ಮ ಉದ್ದೇಶ ಅಂತ ಹೇಳುವಂಥದ್ದು ಯಾವಾಗಲೂ ಸರಿಯಾದ ರೀತಿಯಲ್ಲಿದ್ದರೆ, ನಮಗೆ ಸಂಪತ್ತು ಅಂತ ಹೇಳುವಂಥದ್ದು ಬರುವಂತಹ ದಾರಿ ಸರಿಯಾಗಿದ್ದರೆ ಅದರ ಉಪಯೋಗ ಸದ್ವಿನಿಯೋಗ ಆಗ್ತದೆ ಅಂತ. ಧಾನೋ ಭೋಗೋ ನಾಶಂ ತ್ರೀಣಿ ಸ್ಥಿತಂ ವಿತ್ತಸ್ಯ ಯೋ ನದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಚಾಣಕ್ಯ ಒಂದು ಮಾತು ಹೇಳ್ತಾನೆ. ಸಂಪತ್ತಿಗೆ 3 ದಾರಿ ಇರುವಂಥದ್ದು ಅಂತ. ಒಂದಾ ನೀನು ದಾನ ಮಾಡಬೇಕು, ಅಥವಾ ಅದನ್ನು ಭೋಗಿಸ್ಬೇಕು, ಉಪಯೋಗಿಸ್ಬೇಕು. 2 ಮಾಡಲಿಲ್ಲ ಅಂತ ಹೇಳಿದರೆ ನಾಶ ಆಗ್ತದೆ ಅಂತ ಅರ್ಥ. ಹಾಗಾಗಿ ನಮ್ಮ ಸಂಪತ್ತು ನಾಶವೂ ಆಗಬಾರ್ದು,
ಅದು ಸದ್ವಿನಿಯೋಗ ಆಗಬೇಕು. ಅದಕ್ಕೇನು ಮಾಡಬೇಕು ಅಂತ ಕೇಳಿದ್ರೆ ಬಂದಂತಹ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು ಅಂತ ನಮ್ಮಲ್ಲಿ ಒಂದು ಆಶೀರ್ವಾದ ಮಾಡುವಂತಹ ಮಂತ್ರ ಉಂಟು. ಹಾಗಾಗಿ ಇದೆಲ್ಲವೂ ಕೂಡ ನನಗೆ ಸಿಗಲಿ. ಅದರ ಸಾರ್ಥಕತೆ ಎಲ್ಲಿ ಅಂತ ಕೇಳಿದ್ರೆ ಧಾನ್ಯ ಅಂತ ಹೇಳುವಂಥದ್ದು 10 ಜನರ ಊಟವನ್ನು 10 ಜನರ ಹಸಿವನ್ನು ತಣಿಸ್ಲಿಕ್ಕೆ ಆ ಅನ್ನ ಅಥವಾ ಧಾನ್ಯ ಆಹಾರದ ರೂಪದಲ್ಲಿ ವಿತರಣೆಯಾದಾಗ ಅದಕ್ಕೆ ಸಾರ್ಥಕತೆ. ನನ್ನಲ್ಲಿದ್ದಂತಹ ಸಂಪತ್ತು 10 ಜನರಿಗೆ ಬೇಕಾದಂತಹ ಸತ್ಪಾತ್ರರಿಗೆ ಅದನ್ನು ದುರ್ವಿನಿಯೋಗ ಅವನು ಕೂಡ ಮಾಡಬಾರ್ದು. ಅವನಿಗೆ ಜೀವನದಲ್ಲಿ ಕಷ್ಟ ಉಂಟು ಅಂತೇಳಿ ಆದಾಗ ಅದರಲ್ಲಿ ಒಂದು ಪಾಲು ನನಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಪರೋಪಕಾರದ ಬುದ್ಧಿಯಿಂದ ಸದ್ಬುದ್ಧಿಯಿಂದ ಅವನಿಗೆ ದಾನ ಮಾಡಬೇಕಂತೆ. ಹಾಗಾಗಿ ಈ ದಾನದಿಂದ ಆ ಸಂಪತ್ತಿಗೆ ಸಾರ್ಥಕತೆ. ಯಜ್ಞ ಯಾಗ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂತಹ ಕರ್ತವ್ಯ ನಮ್ಮದು ಅಂತ ಅದನ್ನು ಬಿಡುವಾಗಿಲ್ಲ ನಾವು. ಯಾಕೆ ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂಥ ವಾಕ್ಯ. ಹಾಗಾಗಿ ಆ ದೇವತಾ ಕರ್ತವ್ಯ ಅಂತ ಹೇಳುವಂಥದ್ದಕ್ಕೆ ಆ ದೇವತಾ ಕರ್ತವ್ಯದಿಂದ ಗಳಿಸಿದಂತಹ ಪುಣ್ಯ ತೀರ್ಥಯಾತ್ರೆ ಇತ್ಯಾದಿಗಳನ್ನು ನಾವು ಹೋಗ್ತೇವೆ, ಕ್ಷೇತ್ರ ದರ್ಶನಗಳನ್ನು ಮಾಡ್ತೇವೆ. ಪ್ರಯಾಗ ಅಥವಾ ಕಾಶಿ ಕ್ಷೇತ್ರ ಇತ್ಯಾದಿಗಳು, ಅಯೋಧ್ಯೆ ಮಥುರಾ ಎಲ್ಲ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತೇವೆ. ಈ ದರ್ಶನ ಮಾಡೋದ್ರಿಂದ ದರ್ಶನ ಮಾಡೋದಕ್ಕೆ ಏನು ಬೇಕು? ನಮಗೆ ಸಂಪತ್ತು ಬೇಕು. ಹೋಗ್ಲಿಕ್ಕೆ ಬರಲಿಕ್ಕೆ ನಮಗೆ ಖರ್ಚಿಗೆ ಹಣ ಬೇಕು. ಹಾಗಾಗಿ ಈ ಹಣ ಅಂಥದಕ್ಕೆ ಸದ್ವಿನಿಯೋಗ ಆಗಬೇಕು. ಅಂದರೆ ಆ ಉಪಯೋಗ ಅಂತ ಹೇಳುವಂಥದ್ದು, ಸಂಪತ್ತಿನ ಉಪಯೋಗ ಅಂತ ಹೇಳುವಂಥದ್ದು ಈ ರೀತಿಯ ಸಾರ್ಥಕತೆಯ ದಾರಿಯಲ್ಲಿ ಬರಬೇಕು ಅಂತ. ಹಾಗಾದರೆ ಬರಬೇಕಾದ್ರೆ ಅದಕ್ಕೇನು ದಾರಿ ಅಂತ ಕೇಳಿದ್ರೆ ಒಂದೇ ಶ್ಲೋಕ ಯಾವಾಗಲೂ ಹೇಳುವಂಥ ಹಾಗೆ, ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾಧರ್ಮಂ ತತಸ್ಸುಖಂ ಅಂತ. ಸುಖ ಅಂತ ಹೇಳೋದು ಕೊನೆಗೆ ಹೇಳಿದ್ದಾರೆ. ಹಾಗಾದರೆ ಸುರುವಿಗೆ ಬೇಕಾದ ಯಾವುದು ಅಂದರೆ ಅಲ್ಲಿ ಲಕ್ಷ್ಮಿಗೂ ಸರಸ್ವತಿಗೂ ವ್ಯತ್ಯಾಸ ಹೇಳುವುದಿಲ್ಲ. ಲಕ್ಷ್ಮಿ ಸರಸ್ವತಿಯು ಲಕ್ಷ್ಮಿಯಾಗಿ ಅದು ಭಾಗ್ಯದೇವತೆಯಾಗಿ ಆ ವಿದ್ಯೆಯನ್ನು ಸರಿಯಾದ ರೂಪದಲ್ಲಿ ಸಂಸ್ಕಾರಯುತವಾದಂತಹ ಮೌಲ್ಯಯುತವಾದಂತಹ ಜೀವನದಲ್ಲಿ ಬದುಕಲಿಕ್ಕೆ ಬೇಕಾದಂತಹ ತಾನು ಬದುಕಿ ತನ್ನವರನ್ನು ಬದುಕಿಸಲಿಕ್ಕೆ ಬೇಕಾದಂತಹ ಪೂರಕವಾದಂಥ ವಿದ್ಯೆಯನ್ನು ಕಲಿತು ಅದರಿಂದ ಪಾತ್ರಧಾಮ್ ಒಳ್ಳೆಯ ರೀತಿಯಾದಂತಹ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ಜೀವನ ಮಾಡುವಂತಹ ಶೈಲಿಯನ್ನು ರೂಪಿಸಿಕೊಂಡು ಪಾತ್ರತ್ವ ಧನಮಾಪ್ನೋದಿ ಅಂತಹ ಪ್ರಾಮಾಣಿಕತೆಯಿಂದ ಸಂಪತ್ತನ್ನು ಸಂಪಾದಿಸಿ ಆ ಸಂಪತ್ತಿನಿಂದ ಧರ್ಮ ಕಾರ್ಯವನ್ನು ಮಾಡಿ ಆ ಧರ್ಮ ಕಾರ್ಯದಿಂದಲೇ ಮನುಷ್ಯನಿಗೆ ಸುಖ ಅಂತ. ಹಾಗಾದರೆ ಇಷ್ಟನ್ನು ನಮಗೆ ಅನುಗ್ರಹ ಮಾಡುವವಳು ಯಾರು ಅಂದರೆ ಮಹಾಲಕ್ಷ್ಮಿ. ಹಾಗಾಗಿ ಇಂತಹ ಮಹತ್ತರವಾದಂಥ ಉದ್ದೇಶವನ್ನಿಟ್ಟುಕೊಂಡು ನಾವು ಈ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಅರ್ಥಾತ್ ಈಗ ನೀವು ಕೇಳಿದ ಸುರುವಿನ ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ ಆಯಿತು. ದೀಪಾವಳಿ ಅಂತ ಹೇಳೋದು ಕತ್ತಲಿನಿಂದ ಬೆಳಕಿನೆಡೆಗೆ. ಅದನ್ನು ಹೇಳಿದ್ದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ ಏನು ಆ 3 ವಾಕ್ಯಗಳನ್ನು ನಮ್ಮ ಹಿರಿಯರಿಂದ ನಾವು ಕೇಳಿಕೊಂಡು ಬಂದಿದ್ದೇವೋ ಅದರ ಅರ್ಥ ಇದೆ ಅಂತ. ಕತ್ತಲಿಂದ ಬೆಳಕಿನೆಡೆಗೆ, ಅದೇ ರೀತಿಯಲ್ಲಿ ಮೃತ್ಯುವಿನಿಂದ ಅಮೃತತ್ವದ ಎಡೆಗೆ ನಾವು ಹೋಗುವಂಥ ಈ ಒಂದು ದಾರಿಯಲ್ಲಿ ಇದೆಲ್ಲವೂ ನಮಗೆ ದಾರಿದೀಪವಾಗಿದೆ ಅಂತ ಶುರುವಿಗೆ ಅದಕ್ಕೆ ನಾನು ಹೇಳಿದಂಥ ಅರ್ಥ ಅಂತ. ಹಾಗಾಗಿ ಇದು ಲಕ್ಷ್ಮೀ ಪೂಜೆಯ ಮಹತ್ವ ಅಂತ. ಹಾಗೆ ಬಲಿಪಾಡ್ಯ ಗೋಪೂಜೆ ಗೋವರ್ಧನ ಪೂಜೆಯ ಹಿನ್ನೆಲೆ ಏನು? ಅಮಾವಾಸ್ಯೆ ಕಳೆದ ನಂತರ ನಾವು ಮರು ದಿವಸ ಅಂದರೆ ಬಲಿಪಾಡ್ಯ ಅಂತ ಹೇಳುವಂತಹ ದಿವಸಕ್ಕೆ ನಾವು ಬಂದೆವು. ಅಲ್ಲಿ ಅಮಾವಾಸ್ಯೆಯ ದಿವಸ ರಾತ್ರಿ ಅಥವಾ ಮರು ದಿವಸ ಬಲಿಪಾಡ್ಯದ ದಿವಸಗಳಲ್ಲಿ ಆಯಾಯ ಸಂಪ್ರದಾಯ ಪ್ರಕಾರವಾಗಿ ನಮಗೆ ಬಲೀಂದ್ರನ ಪೂಜೆಯನ್ನು ಮಾಡುವಂಥದ್ದು ಅಂತ. ಸುಂದರವಾದಂತಹ ಹಿನ್ನೆಲೆ ಉಳ್ಳಂತಹ ಪ್ರತಿಯೊಂದು ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಹೋದರೆ ಬಹುಶಃ ಆಚರಣೆಯ ಹಿನ್ನೆಲೆ ಮತ್ತು ಮಹತ್ವ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಅಮ್ಮ ಕೇಳಿದರು. ಅದರ ಬಗ್ಗೆ ಮಾತಾಡ್ತಾ ಹೋದರೆ ಬಹುಶಃ ಸಮಯವೇ ಸಾಕಾಗ್ತದೆ ಇಲ್ವೋ ಅಂತ ನನಗೆ ಸಂಶಯ. ಈಗ ಬಲಿಪಾಡ್ಯ ಅಂತ ಹೇಳುವಂಥದ್ರ ಕಾಲದಲ್ಲಿ ನಮಗೆ ಬಲಿ ಅಂದರೆ ಗೊತ್ತುಂಟು, ಬಲೀಂದ್ರ ಬಲಿ ಪೂಜೆ ಇತ್ಯಾದಿಗಳನ್ನು ಮಾಡುವಂಥದ್ದು. ವಾಮನಾವತಾರದಲ್ಲಿ ಬಂದು ಅವನನ್ನು ಪಾತಾಳಕ್ಕೆ ತಳ್ಳಿದ್ದು. ಅದೇ ರೀತಿಯಲ್ಲಿ ತಾನು ದಾನ ಕೊಡುವಂತಹ ಆ ಸಂದರ್ಭದಲ್ಲಿ ನೀರು ಬೀಳಲಿಲ್ಲ ಅಂತ ಹೇಳಿಕೊಂಡು ತನ್ನ ಒಂದು ಕಣ್ಣನ್ನು ಶುಕ್ರಾಚಾರ್ಯ ಆ ದಾನ ಪಾತ್ರೆಯ ಗಿಂಡಿಯ ಒಳಗೆ ಹೋಗಿ ಅಡ್ಡ ಕೂತದು ದರ್ಬೆಯಿಂದ ಅದನ್ನು ಕುಶಾಗ್ರ ಅಂತ ದರ್ಬೆಯ ತುದಿಯಿಂದ ಯಾಕೆ ನೀರು ಬರೋದಿಲ್ಲ ಅಂತ ವಾಮನ ಅದನ್ನು ಕುತ್ತಿದಾಗ ಅದರೊಳಗೆ ದರ್ಬೆ ಹಾಕಿ ನೀರು ಯಾಕೆ ಬರೋದಿಲ್ಲ ಅಂತ ಪರೀಕ್ಷಿಸಿದಾಗ ಒಂದು ಕಣ್ಣು ಶುಕ್ರಾಚಾರ್ಯ ಎಂದು ಹೋಯಿತು ಅಂತ ಕಥೆಯಲ್ಲಿ ನಾವು ಕೇಳ್ತೇವೆ. ಅಂತೂ ಅದರ ಬಗ್ಗೆ ತುಂಬ ವಿಚಾರ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ, ವಿಷದ ಮಾಡಲಿಕ್ಕೆ ಸೂಕ್ಷ್ಮವಾಗಿ ನೋಡ್ತಾ ಹೋಗುವಂಥ ಪ್ರಯತ್ನ ಮಾಡುವ. ಅಂತೂ ಬಲೀಂದ್ರ ಅಂತ ಹೇಳುವಂತಹ ಆ ರಾಜ ಆ ಕಾಲದಲ್ಲಿ ಭೂಮಿಯನ್ನು ಅತ್ಯಂತ ಸುಂದರವಾಗಿ ಸಮೃದ್ಧವಾಗಿ ಬೆಳೆಸಿ ರಕ್ಷಿಸಿ ಪೋಷಿಸಿದಂಥ ಒಬ್ಬ ಮಹಾತ್ಮ. ಅತ್ಯಂತ ಅಸುರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಅತ್ಯಂತವಾದಂತಹ ಒಂದು ಆ ರಾಕ್ಷಸಿ ಪ್ರವೃತ್ತಿ ಅಸುರಿ ಪ್ರವೃತ್ತಿ ಇದ್ದಂತಹ ಒಂದು ಪರಿಸರದಲ್ಲಿ ಅವನು ಬೆಳೆದರೂ ಕೂಡ ತಾನು ಮಾತ್ರ ಧರ್ಮಾತ್ಮನಾಗಿ ಲಕ್ಷ್ಮೀನಾರಾಯಣರ ಅನನ್ಯ ಭಕ್ತನಾಗಿ ಮೆರೆದಂಥ ಮಹಾತ್ಮ. ಹಾಗಾಗಿ ಅಂತಹ ಮಹಾತ್ಮ ಯಾಕೆ ಹಾಗಾದರೆ ವಾಮನ ಅವನ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ದೂಡಿದ ಅಂತ ಹೇಳುವಂಥ ಒಂದು
ಸಂಶಯಾತ್ಮಕವಾದಂಥ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುವಂಥದ್ದು ಸರ್ವೇ ಸಾಮಾನ್ಯ. ಏನು ನನ್ನ ಬಟ್ಟಲಿನ ಅನ್ನವನ್ನು ನಾನು ಊಟ ಮಾಡೋದು ನನ್ನ ಅಧಿಕಾರ, ನನ್ನ ಬಟ್ಟಲಿನಲ್ಲಿ ಇದ್ದಂತಹ ಅನ್ನ, ನಾನು ಊಟ ಮಾಡ್ತಾ ಇರುವಂಥ ಅನ್ನ, ಅದು ನನ್ನ ಪಾಲು ಅಂತ ಹೇಳುವಂಥದ್ದು ಸಾಮಾನ್ಯ ವಿಚಾರ. ಇನ್ನೊಬ್ಬರ ಬಟ್ಟಲಿಂದ ಎಳೆದು ಊಟ ಮಾಡುವಂಥದ್ದು ನನ್ನ ಸಂಪ್ರದಾಯ ಅಲ್ಲ, ಅಥವಾ ಅದು ಸರಿಯಾದ ರೀತಿ ನೀತಿಯೂ ಅಲ್ಲ ಅಂತ. ಬಲಿ ಮಾಡಿದ್ದೊಂದೇ ತಪ್ಪು. ಏನು ಮಾಡಿದ ಅಂತ ಕೇಳಿದ್ರೆ, ಬಲಿ ಇಂದ್ರ, ಅಲ್ಲಿ ಒಂದು ಶಬ್ದ ಉಂಟು ಇಂದ್ರ ಅಂತ. ಇಂದ್ರ ಅಂದ್ರೆ ಅವ ಆ ಇಂದ್ರಲೋಕಕ್ಕೆ ಮುಂದಕ್ಕೆ ಅಧಿಪತಿಯಾಗುವಂಥವನು ಅಂತ ಅರ್ಥ. ಹಾಗಾದ್ರೆ ಆ ಯೋಗ್ಯತೆ ನನಗೆ ಈಗಲೇ ಉಂಟು, ನಾನು ಈಗಲೇ ಹೋಗ್ತೇನೆ ಅಂತ ಹೇಳಿಕೊಂಡು ಏನು ಪ್ರಯತ್ನ ಮಾಡಿದ್ನೋ ಅದು ಅವನ ನಾಶಕ್ಕೆ ಕಾರಣ ಆಯಿತು ಅಂತ. ಅಂದರೆ ಅಧಿಕಾರ ಅಂತ ಹೇಳುವಂಥದ್ದು ಅದು ನ್ಯಾಯಯುತವಾಗಿ ಬರಬೇಕು, ಮತ್ತು ನ್ಯಾಯಯುತವಾಗಿ ಬಂದಂತಹ ಅಧಿಕಾರದ ಸದುಪಯೋಗ ನ್ಯಾಯಯುತವಾಗಿ ಇರಬೇಕು ಅಂತ ಹೇಳುವಂಥ ಸಂದೇಶ ಕೊಡ್ತದೆ ನಮಗೆ ಇತಿಹಾಸ. ಈಗಿನ ಕಾಲಕ್ಕೆ ನೋಡಿದರೆ ಎಷ್ಟು ಆಗಿನ ಮಹತ್ವ ಇವತ್ತೆಷ್ಟು ಆಚರಣೆಯಲ್ಲಿ ಉಂಟು, ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ಸ್ವಲ್ಪ ಗಮನ ಕೊಡುವ, ಅದಷ್ಟು ಸಾಕು ಆಯಿತಾ. ಯೋಚಿಸಿದ್ರೆ ಸಾಕು, ಅದರ ಬಗ್ಗೆ ಮಾತು ಬೇಡ ಅಂತ ಅಂದ್ಕೊಳ್ತೇನೆ. ಇನ್ನು ಇಲ್ಲಿ ಬಲಿ ಅಂತ ಹೇಳುವಂತಹ ವ್ಯಕ್ತಿಯನ್ನ ಅಥವಾ ಆ ರಾಜನನ್ನ ವಾಮನಾವತಾರದಲ್ಲಿ ಮಹಾವಿಷ್ಣು ದೇವರು ಬಂದು ಅವನನ್ನ ಪಾತಾಳಕ್ಕೆ ದೂಡಿ ಅಲ್ಲಿದ್ದಂತಹ ತನ್ನ ಭಕ್ತ ನಷ್ಟನಾಗಬಾರ್ದು ಅಂತ ಅವನಿಗೆ ಕಾವಲು ನಿಂತಂತೆ ಭಗವಂತ. ಹಾಗಾಗಿ ಅಂತಹ ಬಲಿ ಈ ಪ್ರಪಂಚಕ್ಕೆ ಬಂದಾಗ ಈ ಪ್ರಪಂಚವನ್ನು ಸುಲಲಿತವಾಗಿ ಸಮೃದ್ಧವಾಗಿ ಬೆಳೆಸಿದಂತಹ ಆ ಬಲಿಯ ಪ್ರೀತ್ಯರ್ಥವಾಗಿ, ಅವನ ಪ್ರೀತಿಗೋಸ್ಕರವಾಗಿ ಈ ಭೂಮಿಯಲ್ಲಿ ಅವನ ಆರಾಧನೆಯನ್ನ, ಬಲಿಯ ಚಿತ್ರವನ್ನು ಬಿಡಿದು ವಾಮನ ಅವನ ಮೇಲೆ ಕಾಲಿಡುವಂಥ ಚಿತ್ರ ಬರೆಯುವಂಥದ್ದುಂಟು, ಅಥವಾ ಕಟ್ಟಿದ ರೀತಿಯಲ್ಲಿ ಹಂತ ಹಂತವಾದಂತಹ ದೀಪಸ್ತಂಭಗಳನ್ನು ಮಾಡಿ ಬಲೀಂದ್ರ ಪೂಜೆ ಅಂತ ಮಾಡುವಂತಹ ಕ್ರಮ ಉಂಟು. ಅಂತೂ ಆಯಾಯ ಸಂಪ್ರದಾಯದ ರೂಪದಲ್ಲಿ ಬಲಿ ಪೂಜೆ ಅಥವಾ ಬಲೀಂದ್ರನ ಆರಾಧನೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ನಡೆದು ಬಂದಂತಹ ಒಂದು ಮೊದಲನೇ ರೀತಿಯಾದಂಥ ಆರಾಧನೆ ಅಂತ. ಹಾಗಾಗಿ ಅಂತಹ ಬಲಿ ತ್ಯಾಗ ಪರೋಪಕಾರಕ್ಕೆ ಪೂರ್ಣವಾದಂತಹ ರೀತಿಯಲ್ಲಿ ಪೂರಕವಾಗಿ ಸಮಾಜವನ್ನು ಬೆಳೆಸ್ತಾನೆ ಅಂತ ಹೇಳುವಂಥ ಒಂದು ಎಲ್ಲ ರೀತಿಯಲ್ಲಿ. ಅದಲ್ಲದೆ ನನ್ನ ಎಲ್ಲ ಕೃಷಿ ಕೈಂಕರ್ಯ ಇತ್ಯಾದಿಗಳನ್ನು ನಾನೇನು ಗದ್ದೆ ಅಥವಾ ಗದ್ದೆ ತೋಟ ಇತ್ಯಾದಿಗಳಿದ್ದವರು, ಎತ್ತರದ ಹಾಡಿ, ಎತ್ತರದ ಜಾಗ, ಗುಡ್ಡೆ ಇತ್ಯಾದಿಗಳಿದ್ದವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅಲ್ಲಿ ಕೂಡ ದೊಂದಿ ದೀಪಗಳನ್ನು ಇತ್ಯಾದಿಗಳನ್ನು ಹಚ್ಚಿ ಅಲ್ಲಿ ಅಕ್ಕಿಯೋ ದವಸ ಧಾನ್ಯಗಳು ಅಥವಾ ಇನ್ನಿತರ ಏನಾದರೂ ಹಕ್ಕಿಗಳಿಗೆ ಪಕ್ಷಿಗಳಿಗೆಲ್ಲ ತಿನ್ನಲಿಕ್ಕೆ ಬೇಕಾದಂಥ ಆಹಾರಗಳನ್ನಿಟ್ಟು ಪಂಜನ್ನು ಉರಿಸಿ ಬಲೀಂದ್ರ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವಂಥದ್ದು. ಒಳ್ಳೆಯ ಕೃಷಿ ಇತ್ಯಾದಿಗಳನ್ನು ನಮಗೆ ಒದಗಿಸಿಕೊಡು ಪರಮಾತ್ಮ, ಕಾಲಕಾಲಕ್ಕೆ ಬೆಳೆಯಾಗುವಂತೆ ಅನುಗ್ರಹಿಸುವಂಥ ಆ ಭೂಮಂಡಲಾಧಿಪತಿಯಾದಂತಹ ಬಲಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ನಮ್ಮಲ್ಲಿ ನಡೆದು ಬಂದಂತಹ ಸಂಪ್ರದಾಯ. ಇನ್ನು ಎರಡನೆಯದ್ದು ಗೋಪೂಜೆ ಅಂತ ಹೇಳುವಂಥ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಗೋಪೂಜೆ ಅಂತ ಹೇಳುವಂಥದ್ದು ಸಂಪತ್ತಿನ ಒಂದು ಪ್ರತಿರೂಪ ಗೋವು ಅಂತ. ಹಾಗಾಗಿ ಯಾವ ಒಂದು ಪ್ರಾಣಿಯ ಇಡೀ ಶರೀರವಲ್ಲದೆ ಅದರ ಮಲಮೂತ್ರಗಳು ಕೂಡ ಯಾವುದು ಪವಿತ್ರ ಮತ್ತು ಸತ್ವಯುತ ಅಂತ ಕಂಡು ಬರ್ತದೋ ಅದು ಗೋವು ಮಾತ್ರ ಅಂತ. ಅಲ್ಲಿ ಕೇವಲ ಗೋವು ಅಂದರೆ ಹೆಣ್ಣು ದನ ಅಂತ ಹೇಳುವಂತಹ ಶಬ್ದ ಮಾತ್ರ ಅರ್ಥ ಅಲ್ಲ. ಗೋವು ಯಾವುದೇ ರೀತಿಯಲ್ಲಿ, ಗೋವಿರ್ಬೋದು, ಹೆಣ್ಣು ದನ ಇರ್ಬೋದು, ಕರು ಇರ್ಬೋದು, ಅದೇ ರೀತಿಯಲ್ಲಿ ಎತ್ತು, ಹೋರಿ ಇತ್ಯಾದಿಗಳು ಯಾವುದು ಕೂಡ ಇರ್ಬೋದು, ಅದೆಲ್ಲವೂ ಕೂಡ ಗೋವು ಅಂತ. ಹಾಗಾಗಿ ಅಂತಹ ಗೋವು ಪುರಾಣ ಕಾಲದಲ್ಲಿ ಪರಸ್ಪರ ವಿನಿಮಯ, ನಾವು ಇವತ್ತೇನು ನೋಟು, ಚಿಲ್ಲರೆ, ಕ್ಯಾಶ್ಲೆಸ್ ಅಂತೇನೆಲ್ಲ ಮಾಡ್ತೇವೋ ಅದೆಲ್ಲದಕ್ಕೂ ಕೂಡ ಪೂರ್ವದಲ್ಲಿ ಇದ್ದದ್ದು ದನ ಅಂತ. ಪರಸ್ಪರ ವಿನಿಮಯ ಆಗ್ತಾ ಇದ್ದದ್ದು ಗೋವಿನ ಮೂಲಕವಾಗಿ ಅಂತ. ಇನ್ನು ಚಿಕ್ಕದು ಅಂತ ಹೇಳಿ ಆದರೆ ಅದಕ್ಕೆ ದವಸ ಧಾನ್ಯಗಳನ್ನು 1 kg ಅವನಿಗೆ ಕೊಡುವಂಥದ್ದು, ಅವನಿಂದ 1 kg ಇವನು ಪಡ್ಕೊಳ್ಳುವಂಥದ್ದು, ಹೀಗೆ ವಿನಿಮಯ ಇತ್ತು ಅಂತ ಲೆಕ್ಕ. ಅದೇ ರೀತಿಯಲ್ಲಿ ತದನಂತರವಾಗಿ ನಾಣ್ಯಗಳ ಚಲಾವಣೆ ಇತ್ತು. 100 ವರಹ, 200 ವರಹ ಹೀಗೆಲ್ಲ ಕೊಡುವಂಥದ್ದು ರಾಜರ ಕಾಲದಲ್ಲಿ. ಆ ಚಿನ್ನ ಬೆಳ್ಳಿಗಳ ಆ ಒಂದು ನಾಣ್ಯಗಳ ಪರಸ್ಪರ ವಿನಿಮಯ ಇತ್ಯಾದಿಗಳಿತ್ತು. ಆದರೆ ಪ್ರಧಾನವಾಗಿದ್ದದ್ದು ಗೋವು ಅಂತ. ನಾವು ಮಹಾಭಾರತದಲ್ಲಿ ಒಂದು ಘಟನೆಯನ್ನು ನೋಡ್ಬೋದು. ಉತ್ತರ ಗೋಗ್ರಹಣ ಅಂತ. ವಿರಾಟನ ಎಲ್ಲ ಆ ಗೋವುಗಳನ್ನು ಕೌರವರು ಸೆರೆ ಹಿಡಿದ್ರು ಅಂತ. ಅದರ ಅರ್ಥ ಏನು? ಅಜ್ಞಾತವಾಸದಲ್ಲಿದ್ದಂತಹ ಆ ಒಂದು ಪಾಂಡವರು ಏನಿದ್ರು ಅವರನ್ನು ಹೊರಗೆ ತರಬೇಕು ಅಂತ. ಕಂಕ ಅಂತ ಹೇಳುವ ರೂಪದಲ್ಲಿ ಯುಧಿಷ್ಠಿರ ಇದ್ದ, ವಲಲ ಅಂತ ಹೇಳುವ ರೂಪದಲ್ಲಿ ಭೀಮ ಇದ್ದ, ಬೃಹನ್ನಳೆಯಾಗಿ ಅರ್ಜುನ ಇದ್ದ, ಅದೇ ರೀತಿಯಲ್ಲಿ ದಮಗ್ರಂಥಿ, ತಂತ್ರಿಪಾಲ ಅಂತ ಹೇಳುವಂತಹ ಹೆಸರಿನಲ್ಲಿ ನಕುಲ ಸಹದೇವರಿದ್ರು. ಇವರನ್ನ ಹೊರಗೆ ತರಬೇಕು ಅಂತ ಹೇಳುವಂಥ ಉದ್ದೇಶದಿಂದ, ಅಂದರೆ ತನ್ನನ್ನು ಎದುರಿಸಲಿಕ್ಕೆ ಯಾವಾಗ ಆ ಒಂದು ವಿರಾಟ ರಾಜನಿಗೆ ಅಸಾಧ್ಯವಾಗ್ತದೋ ಅವನ ಸಹಾಯದ ಹಿನ್ನೆಲೆಯಲ್ಲಿ ಬಂದಂಥ ಪಾಂಡವರನ್ನ ಗುರುತು ಹಚ್ಚಿ ಮತ್ತೆ ಪುನಃ ಅವರನ್ನ ಕಾಡಿಗೆ ವನವಾಸ ಅಜ್ಞಾತವಾಸಗಳಿಗೆ ಕಳಿಸಬೇಕು ಅಂತ ಹೇಳುವಂತಹ ದುರುದ್ದೇಶದಿಂದ ಗೋಗ್ರಹಣ ಮಾಡಿದ್ದು, ಅಂದರೆ ಗೋಗಳನ್ನು ಹಿಡಿದದ್ದು ಅಂತ ಅರ್ಥ. ಹಾಗಾಗಿ ಅಲ್ಲಿ ಇಡೀ ದೇಶ ದಿವಾಳಿ ಆಯಿತು ಅಂತ ಹೇಳ್ತೇವೆ ಆ ಸಂದರ್ಭದಲ್ಲಿ. ಯಾಕೆ ಪಾಂಡವರು ಹೊರಗೆ ಬಂದರು ಅಂದರೆ ತಾವು ಊಟ ಮಾಡಿದಂತಹ 1 ವರ್ಷ ಊಟ ಮಾಡಿದಂಥ ಮನೆಯ ಋಣವನ್ನು ತೀರಿಸಲಿಕ್ಕೆ ಅವಧಿ ಮುಗಿದ ಕಾರಣ ಪಾಂಡವರು ಅಲ್ಲಿ ಕಾಣಿಸಿಕೊಂಡ್ರು ಅಂತ ಆ ಕಥೆಯಲ್ಲಿ ಕೇಳ್ತೇವೆ ನಾವು.
ಹಾಗಾಗಿ ಗೋವು ಅಂತ ಹೇಳುವಂಥದ್ದು ಸಂಪತ್ತಿನ ಪ್ರತೀಕ ಅಂತ ಹೇಳುವಂಥದ್ದು. ನಾವು ಅಮ್ಮನ ಹಾಲನ್ನು ಎಷ್ಟು ವರ್ಷ ಕುಡಿತೇವೆ? ಸ್ತನ್ಯಪಾನ ಮಾಡಿ ಮನುಷ್ಯ ಅಮೃತ ಸಮಾನವಾಗಿ ತಾಯಿಯನ್ನು ಜೀವನದ ತುದಿವರೆಗೂ ನಾನು ದೇವರು ಅಂತ ಅಮ್ಮನನ್ನು ಏನು ಪೂಜೆ ಮಾಡ್ತೇನೋ, ಪ್ರತಿಯೊಬ್ಬರು ಏನು ಆ ಅಮ್ಮನನ್ನು ಪೂಜೆ ಮಾಡಿಕೊಂಡು ಬರ್ತಾರೋ, ನಿರ್ದಿಷ್ಟ ವರ್ಷಗಳ ಕಾಲ ಅಮ್ಮನ ಹಾಲನ್ನು ಬಿಟ್ಟ ನಂತರ ಬೇರೆ ಆಹಾರಗಳನ್ನು ಸ್ವೀಕರಿಸುವಂತಹ ಶಕ್ತಿ, ನಮ್ಮ ಸಾಮರ್ಥ್ಯ ನಮ್ಮ ಶರೀರಕ್ಕೆ ಬಂದರೂ ಕೂಡ ಮನುಷ್ಯ ಗೋವಿನ ಹಾಲನ್ನು ಕೊನೆಯವರೆಗೂ ಉಪಯೋಗಿಸ್ತಾನೆ ಅಂತ ಹೇಳುವಂಥದ್ದು ವಾಸ್ತವಿಕವಾದಂತಹ ನಿರ್ವಿವಾದವಾದಂತಹ ವಿಚಾರ ಅಂತ. ಹಾಗಾಗಿ ಯಾವ ತಾಯಿಯ ಹಾಲನ್ನು ಕುಡಿತೇವೋ ಅವಳನ್ನು ತಾಯಿ ಅಂತ ಹೇಳುವುದರಲ್ಲಿ ಖಂಡಿತವಾಗ್ಲೂ ಕೂಡ ತಪ್ಪಿಲ್ಲ. ಈ ಗೋಪೂಜೆ ಅಂತ ಹೇಳುವಂಥದ್ದು ಕೇವಲ ಹಿಂದೂಗಳಿಗೆ ಅಥವಾ ನಿರ್ದಿಷ್ಟವಾದಂತಹ ಜಾತಿ ಮತ ಪಂಗಡಗಳಿಗೆ ಖಂಡಿತವಾಗ್ಲೂ ಕೂಡ ಅಲ್ಲ. ಗೋವಿನ ಆ ಒಂದು ಹಾಲನ್ನು ಅಥವಾ ಗೋವಿನ ಮೂಲಕವಾಗಿ ಯಾರೆಲ್ಲ ಅವರವರ ಜೀವನವನ್ನು ಕಂಡುಕೊಂಡಿದ್ದಾರೋ, ನಮ್ಮ ಜೀವನದ ಪ್ರತಿಯೊಂದು ಆ ಸುಖದ ದಾರಿಗೆ ಪೂರಕವಾಗಿ ಗೋವಿನ ಪ್ರತಿಯೊಂದು ವಸ್ತುವನ್ನು ಉಪಯೋಗ ಮಾಡುವಂಥ ಪ್ರತಿಯೊಬ್ಬನು ಕೂಡ ಗೋಪೂಜೆ ಮಾಡಲೇಬೇಕು ಅಂತ. ಹಾಗಾಗಿ ಆ ಗೋಪೂಜೆ ಅಂತ ಹೇಳುವಂಥದ್ದು ಯಾವುದೇ ಮತಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಇಡೀ ಭಾರತಕ್ಕೆ ಸಂಬಂಧಪಟ್ಟದ್ದು ಗೋಪೂಜೆ. ಪ್ರತಿಯೊಬ್ಬರು ಗೋವಿನ ಆರಾಧನೆ ಮಾಡಿ, ಯಾರೆಲ್ಲ ಹಾಲು ಕುಡಿತಾರೋ ಅವರೆಲ್ಲ ಗೋಪೂಜೆಯನ್ನು ಮಾಡಲೇಬೇಕು ಅಂತ. ಹಾಗಾಗಿ ಅಂತಹ ಗೋಪೂಜೆಯನ್ನು ನಡೆಸಿದಂತಹ ಸಂದರ್ಭ ಮತ್ತು ಸ್ಥಿತಿ ಏನುಂಟು, ಅಲ್ಲಿ ಲಕ್ಷ್ಮಿ ನಿಲ್ತಾಳೆ ಅಂತ. ಗೋಮೂತ್ರೇ ವಸತೆ ಲಕ್ಷ್ಮಿ ಗೋಮಯೇ ಸರ್ವಮಂಗಳ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಲಕ್ಷ್ಮಿ ಇದ್ದಾಳೆ ಅದರ ಮಲಮೂತ್ರದಲ್ಲಿ ಅಂತ ಅರ್ಥ. ಹಾಗಾಗಿ ದೇಶ ಸಮೃದ್ಧಿಯಾಗಬೇಕೋ ಗೋಪೂಜೆಯನ್ನು ನಡೆಸಲೇಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ ಕೂಡ ಅತಿಶಯೋಕ್ತಿ ಅಲ್ಲ ಅಂತ ಅಂದುಕೊಳ್ತೇನೆ. ಇನ್ನು ಗೋವರ್ಧನ ಪೂಜೆ ಯಾವಾಗ ಕೇಳಿದ್ರಿ ನೀವು? ಗೋವರ್ಧನ ಅಂತ ಹೇಳುವಂಥ ಪೂಜೆ ಶಬ್ದವೇ ಉಂಟಲ್ಲಿ, ಗೋವರ್ಧನ ಅಂತ. ಗೋವರ್ಧನ ಅಂದರೆ ನಮ್ಗೆ ಗೊತ್ತುಂಟು ಅಲ್ವಾ, ಏನು ಪರ್ವತ ಅಂತ ಹೇಳುವಂತಹ ಗೋವರ್ಧನ ಪರ್ವತ ಅಂತ ನಾವು ಕೇಳ್ತೇವೆ. ಗೋವರ್ಧನ ಅಂತ ಹೇಳುವುದು ಒಂದು ಪರ್ವತದ ನಿರ್ದಿಷ್ಟವಾದ ಹೆಸರಲ್ಲ, ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದ ಒಂದು ವಿಚಾರ. ಗೋವರ್ಧನ ಪರ್ವತ ಅಂತ ಮಹಾಭಾರತದಲ್ಲಿ ಒಂದು ಪರ್ವತಕ್ಕೆ ಹೇಳಿದರು, ಆದರೆ ಆ ಒಂದು ಪರ್ವತದ ಹೆಸರಲ್ಲ ಗೋವರ್ಧನ ಅಂತ ಹೇಳೋದು. ಗೋವರ್ಧನ ಅಂತ ಹೇಳುವಂಥದ್ದು ಇಡೀ ಪರ್ವತಗಳ ಯಾವುದೆಲ್ಲ ಗೋವಿಗೆ ಬೇಕಾದಂತಹ ಪೂರಕವಾದಂತಹ ನೀರಿರುವಂಥದ್ದು, ಬೇಕಾದಷ್ಟು ಹುಲ್ಲು ಬೆಳೆಯುವಂಥದ್ದು, ಅದಕ್ಕೆ ತಿರುಗಾಡಲಿಕ್ಕೆ ಬೇಕಾದಂತಹ ಪ್ರತಿಯೊಂದು ಸ್ಥಿತಿಗತಿಗಳಿರುವಂಥದ್ದು, ಇದೆಲ್ಲವೂ ಕೂಡ ಗೋವರ್ಧನ ಅಂತ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಭೀಷ್ಮರು ಹೇಳ್ತಾರೆ ಧರ್ಮರಾಯನಿಗೆ, ಕೊನೆಗೆ ಭೀಷ್ಮರ ಆ ಒಂದು ನಿರ್ಯಾಣದ ದಾರಿ ಅಥವಾ ಅವರು ತನ್ನ ದೇಹವನ್ನು ಬಿಡುವಂತಹ ಆ ಒಂದು ಸಂದರ್ಭ ಬಂದಾಗ ಅವರಲ್ಲಿದ್ದಂತಹ ಆ ಅಗಾಧವಾದಂತಹ ಜ್ಞಾನ ನಾಶ ಆಗಬಾರ್ದು ಅಂತ ಕೃಷ್ಣ ಧರ್ಮರಾಯನನ್ನು ಕಳಿಸ್ತಾನಂತೆ, ಹೋಗಿ ಕೇಳು, ಅವರಲ್ಲಿದ್ದದ್ದೆಲ್ಲ ಅವರು ನಿನಗೆ ಹೇಳಿಕೊಡ್ತಾರೆ ರಾಜ್ಯವನ್ನು ಹೇಗೆ ನಡೆಸುವಂಥದ್ದು. ಆ ಸಂದರ್ಭದಲ್ಲಿ ಭೀಷ್ಮರು ಹೇಳುವಂತಹ ಮಾತು ಧರ್ಮರಾಯನಿಗೆ, ಒಂದು ರಾಜ್ಯ ಸುಭಿಕ್ಷವಾಗಿರಬೇಕಾದ್ರೆ ಏನೆಲ್ಲ ಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ, ಭೀಷ್ಮರು ಹೇಳುವಂಥ ಮಾತು, ಜನವಸತಿ ಇರುವಂಥ ಪ್ರದೇಶ, ಅಂದರೆ ನಮಗೆ ವಾಸ ಮಾಡಲಿಕ್ಕೆ ಬೇಕಾದಂಥ ಒಂದಷ್ಟು ಜಾಗ, ಜನರಿಗೆ ನಿರ್ಭೀತರಾಗಿ ಸ್ವಚ್ಛಂದವಾಗಿ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಜಾಗ, ಇದು ಒಂದು. ಎರಡನೇದೇನು ಅಂತ ಕೇಳಿದರೆ, ನಮಗೆ ಬೇಕಾದಷ್ಟು ಅಂದರೆ ಕೃಷಿ ಕೈಂಕರ್ಯ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬೇಕಾದಷ್ಟು ತೋಟವೋ ಗದ್ದೆಯೋ ಅಥವಾ ಕೃಷಿ ಭೂಮಿ ಅಂತೇನು ಹೇಳ್ತೇವೋ ಅದು ಎರಡನೇದ್ದು. ಮೂರನೇದು ಯಾವುದು ಅಂತ ಕೇಳಿದರೆ, ನಾವು ಇಷ್ಟಪಟ್ಟು ಬೆಳೆಸುವಂತಹ ಮರಗಳು ಬೆಳೆಯುವಂತಹ ಜಾಗ, ಅಂದರೆ ಉದ್ಯಾನ ಇತ್ಯಾದಿಗಳು, ನಾವು ಇವತ್ತು ಪಾರ್ಕ್ ಅಂತೇನು ಹೇಳ್ತೇವೋ ಹಾಗೆ, ಅಂದರೆ ನಮಗೆ ವಿಶ್ರಾಂತಿಗೋ ಅಥವಾ ಇಷ್ಟಪಟ್ಟಂತಹ ಮರ ಇತ್ಯಾದಿಗಳನ್ನು ಬೆಳೆಸುವಂಥ ಜಾಗವು ಮೂರು. ನಾಲ್ಕನೇದ್ದು ಗೋಮಾಳ ಅಂತ. ಗೋಮಾಳ ಅಂತ ಹೇಳಿದ್ರೆ ಏನು? ಗೋವನ್ನು ತಿರುಗಲಿಕ್ಕೆ ಅಥವಾ ಗೋವಿಗೆ ಆಹಾರವನ್ನು ಬೇಕಾದಂತಹ ರೀತಿಯಲ್ಲಿ ಸ್ವಚ್ಛಂದವಾಗಿ ಅವುಗಳನ್ನು ಬಿಟ್ಟು ಅವುಗಳ ಆಹಾರವನ್ನು ಅವುಗಳೇ ಪಡ್ಕೊಂಡು ಜೀವನ ಮಾಡಲಿಕ್ಕೆ ಬೇಕಾದಂತಹ ಒಂದು ಆ ಜಾಗ ಅಂತ, ಅದನ್ನು ಗೋಮಾಳ ಅಂತ ನಾವು ಕೇಳ್ತೇವೆ. ಐದನೇದ್ದು ತನ್ನಷ್ಟಕ್ಕೆ ತಾನೇ ಬೆಳೆದಂತಹ ಕಾಡು ಅಂತ. ಇದು 5 ಬೇಕೇ ಬೇಕು ಅಂತ. ಯಾಕೆ 5 ಬೇಕು ಅಂತ ಕೇಳಿದ್ರೆ, 5 ಕೂಡ ಪರಿಸರಕ್ಕೆ ಪೂರಕ ಅಂತ, 5 ಕೂಡ ನಮ್ಮ ಸಮೃದ್ಧಿಯ ಬದುಕಿಗೆ ಪೂರಕ ಅಂತ. ಅದು ಇಲ್ಲದೆ ಇವತ್ತು ಹೋದದ್ದೇ ನಮಗೆ ಇವತ್ತು ಪೂರಕ ಅಲ್ಲದೆ ಮಾರಕ ಆದದ್ದು ಅಂತ. ಹಾಗಾಗಿ ಈ 5 ವ್ಯವಸ್ಥೆಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದಾಗ ಗೋಮಾಳ ಅಂತ. ಸಾಮಾನ್ಯವಾಗಿ ಮುಂಚಿನ ಕಾಲದಲ್ಲಿ ಏನಿತ್ತು ಅಂತ ಕೇಳಿದ್ರೆ, ಈ ಗೋಪೂಜೆಯನ್ನು ಮಾಡಿದಾಗ ಇವತ್ತು ಕೂಡ ನಾವು ಅದನ್ನು ನಡೆಸಿಕೊಂಡು ಬರ್ತೇವೆ. ಎಲ್ಲಿ ತನಕ ಅಂತ ಕೇಳಿದ್ರೆ, ಗೋವನ್ನು ತರ್ತೇವೆ, ಅದಕ್ಕೆ ಬೇಕಾದಷ್ಟು ಸ್ನಾನ ಇತ್ಯಾದಿಗಳನ್ನು ಮಾಡಿಸ್ತೇವೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊಂಬುಗಳಿಗೆ ಇತ್ಯಾದಿಗಳಿಗೆ ಎಣ್ಣೆ ಎಲ್ಲ ಹಚ್ಚಿ ಅದನ್ನು ಚಂದ ಮಾಡಿ ಮಾಲೀಶ್ ಮಾಡಿಕೊಂಡು ಅದನ್ನು ಉತ್ತಮವಾಗಿ ಸೇಡಿಯ ಮುದ್ರೆಗಳನ್ನು ಇಟ್ಟು ಅದನ್ನು ಅಲಂಕರಿಸಿ ಅದಕ್ಕೆ ಪೂಜೆ ಹೂ ಇತ್ಯಾದಿಗಳನ್ನು ಹಾಕಿ ಬೇಕಾದಷ್ಟು ತಿನ್ನಲಿಕ್ಕೆ ಕೊಟ್ಟು ಅದರ ನಂತರ ಅದನ್ನು ಬಿಟ್ಟು ಬಿಡಬೇಕು ಅಂತ ಲೆಕ್ಕ. ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಮುಂಚಿನ ಕಾಲದಲ್ಲಿ ನೋಡ್ತಿದ್ದೆವು, ಹಟ್ಟಿಯ ಗೇಟು ತೆಗೆದು ಬಿಟ್ಟು ಬಿಟ್ಟರೆ ಆಯ್ತು, ಆ ದನಗಳೆಲ್ಲ ಹೋಗ್ತವೆ. ಪುನಃ ಅದು ವಾಪಸ್ ಅದೇ ಹಟ್ಟಿಗೆ ಅದೇ ಹೊತ್ತಿಗೆ ಅದಕ್ಕೆ ಯಾವಾಗ ಬರಬೇಕು ಅಂತ ಗೊತ್ತಿರ್ತದೆ, ಅದನ್ನು ಯಾರು ಪುನಃ ಹೋಗಿ ಕರ್ಕೊಂಡು ಬರುವ ರೀತಿ ಇಲ್ಲ. ಅದು ಪುನಃ ಅದರ ಸಮಯ ಆದಾಗ ಸೂರ್ಯಾಸ್ತ ಕಾಲದಲ್ಲಿ ವಾಪಸ್ ತನ್ನ ಹಟ್ಟಿಗೆ ಬರ್ತದೆ. ಇವತ್ತು ನಾವು ಮುಹೂರ್ತ ಕೊಡುವಾಗ ಗೋಧೂಳಿ ಲಗ್ನ ಅಂತ ಕೊಡ್ತೇವೆ ಅಲ್ವಾ? ಆ ಗೋಧೂಳಿ ಲಗ್ನ ಅಂದ್ರೆ ಏನು?
ತಿರುಗಲಿಕ್ಕೆ ಹೋದಂತಹ ದನಗಳು ವಾಪಸ್ ಹಟ್ಟಿಯನ್ನು ಸೇರುವಂತಹ ಸಂದರ್ಭದಲ್ಲಿ ಅದರ ಪಾದದಿಂದ ಉತ್ಪತ್ತಿಯಾದಂತಹ ಆ ಒಂದು ಧೂಳಿ ಆಕಾಶದ ಮೇಲೆ ಎದ್ದಾಗ ಉತ್ಪತ್ತಿಯಾದಂತಹ ಸಮಯಕ್ಕೆ ಗೋಧೂಳಿ ಲಗ್ನ ಅಂತ ಹೇಳುದು. ಹಾಗಾಗಿ ಆ ಗೋಧೂಳಿ ಲಗ್ನವು ಅಷ್ಟು ಪವಿತ್ರ ಅಂತ ಆಯ್ತು. ಹಾಗಾದರೆ ಆ ಬಂದಂತಹ ದನಗಳು ಪುನಃ ಹಟ್ಟಿಯನ್ನು ಸೇರಿ ಯಥಾವತ್ತಾಗಿ ಅವುಗಳು ಜೀವನ ಮಾಡ್ತವೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಗೋಮಾಳ ಅಂತ ಎಲ್ಲಿಗೆ ಬಿಡುವುದು ನಾವು? ಇವತ್ತು ಗೋಮಾಳವೇ ಇಲ್ಲ ನಮಗೆ. ಯಾಕಂದರೆ ಎಲ್ಲವನ್ನು ಕೂಡ ಮನುಷ್ಯನ ಅವನವನ ಜೀವನಕ್ಕೆ ಬೇಕಾಗಿ ವಸತಿ ಸಮುಚ್ಚಯಗಳನ್ನು ಕಟ್ಟಿಕೊಂಡು ನಾವು ಎಲ್ಲ ರೀತಿಯಲ್ಲಿ ಜೀವನ ಮಾಡ್ತಾ ಬರ್ತೇವೆ. ಅಂತೂ ಗೋವರ್ಧನ ಅಂತ ಹೇಳುವಂತಹ ಜಾಗೆಯೇ ನಮಗಿಲ್ಲ. ಇವತ್ತು ಎಲ್ಲಿ ತನಕ ನಾವು ಬಂದು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ಏನೋ ಒಂದು ಬೆಳ್ಳಿಯ ಪರ್ವತವೋ ಅಥವಾ ಒಂದು ತಾಮ್ರದ ಪರ್ವತದ ರೂಪದಲ್ಲಿರುವಂತಹ ಒಂದು ಪ್ರತಿರೂಪವೋ ಅಥವಾ ಸೆಗಣಿಯ ಎತ್ತರವಾದಂಥ ಉಂಡೆಯೋ ಮಾಡಿಟ್ಟು ಇವತ್ತು ಗೋವರ್ಧನ ಪೂಜೆ ಅಂತ ಮಾಡಿ ಕೈ ಮುಗಿತೇವೆ. ಯೋಚನೆ ಮಾಡಿ ನಾವು ಎಲ್ಲಿಂದ ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ. ತಪ್ಪು ಅಂತ ಹೇಳುವುದಿಲ್ಲ ನಾನು, ಆದರೆ ಅದರ ಮೂಲ ರೂಪ ಏನು, ನಾವು ಮಾಡ್ತಾ ಇರುವುದೇನು ಅಂತ. ಹಾಗಾಗಿ ಗೋವರ್ಧನ ಅಂತ ಹೇಳುವಂತಹ ಒಂದು ಪರ್ವತ ಇತ್ತು ಅಂತ ಹೇಳಿ ಆದರೆ, ಪರ್ವತಗಳು ಇತ್ತು ಅಂತ ಹೇಳಿ ಆದರೆ ಅದರಿಂದ ಏನು ನಮಗೆ ಪೂರಕ ಅಂತ ಕೇಳಿದ್ರೆ, ಮೋಡ ಕಟ್ತದೆ, ಪರ್ವತ ಇದ್ದ ಕೂಡಲೇ ಮರಗಿಡಗಳು ಸಮೃದ್ಧವಾಗಿ ಬೆಳೀತದೆ, ಕಾಡಿರ್ತದೆ, ನದಿಯ ಉಗಮ ಸ್ಥಾನ ಇರುತ್ತದೆ. ನದಿ ಬಂದು ಹರಿತು ಅಂತ ಹೇಳಿ ಆದರೆ ಅದರ ಎರಡೂ ಬದಿಯ ಪ್ರದೇಶಗಳು ಉತ್ತಮವಾದಂಥ ರೀತಿಯಲ್ಲಿ ಸಮೃದ್ಧವಾಗಿ ಬೆಳೀತದೆ, ಮಣ್ಣು ಫಲವತ್ತತೆಯನ್ನು ಹೊಂದುತ್ತದೆ, ಕೃಷಿ ಬೇಕಾದಂಥ ರೀತಿಯಲ್ಲಿ ಸಮೃದ್ಧವಾಗಿ ನೀರಿನ ಮೂಲಕವಾಗಿ ಬೆಳಲಿಕ್ಕೆ ಸಾಧ್ಯವಾಗ್ತದೆ. ಕೃಷಿಯ ಮೂಲಕವಾಗಿ ತೊಡಗಿಸಿಕೊಂಡಂತಹ ಮನುಷ್ಯನಿಗೆ ಜೀವನದಲ್ಲಿ ಯಾರಿಗೂ ಆಧಾರ ಇಲ್ಲದೆ ಭೂಮಿಯನ್ನು ನಂಬಿ ಬದುಕು ಕಟ್ಟಿಕೊಳ್ಳುವಂತಹ ಅವಕಾಶಗಳು ಸಿಗ್ತದೆ. ನೀರಿನ ಕೊರತೆ ಇಲ್ಲದೆ ಇವತ್ತು ನೀರಿಗೋಸ್ಕರ ನಾವು ಆಚೆ ರಾಜ್ಯ ಈಚೆ ರಾಜ್ಯ ಹೊಡೆದಾಡ್ಕೊಳ್ತಾ ಇದ್ದೇವೆ. ಇಂತಹ ಪರಿಸ್ಥಿತಿಯಿಂದ ನಮಗೆ ಬೇಕಾದಂತಹ ಬಿಡುಗಡೆ ಸಿಗ್ತದೆ. ಇದೆಲ್ಲದಕ್ಕೂ ಕೂಡ ಮೂಲ ಯಾವುದು ಅಂತ ಕೇಳಿದ್ರೆ ಪರ್ವತ. ಇವತ್ತೇನು ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ, ಪರ್ವತವನ್ನೆಲ್ಲ ತೆಗೆದು ಅದರಲ್ಲಿದ್ದಂಥ ಖನಿಜ ಏನು ಹೇಳ್ತೇವೆ ನಾವು, ಎಲ್ಲ ಆಯಾಯ ರೀತಿಯಾದಂತಹ ಖನಿಜಗಳನ್ನು ತೆಗೆದು ಮಾರಾಟ ಮಾಡ್ತಾ ಇದ್ದೇವೆ. ಮೈನ್ಸ್ ಅಂತ ಹೇಳ್ತೇವೆ ನಾವು ಅಲ್ವಾ. ಮಾರಾಟ ಮಾಡಿ ಖನಿಜಗಳನ್ನೆಲ್ಲ ಬೇರೆ ಬೇರೆ ರೀತಿಯಾದಂತಹ ರಾಜ್ಯಗಳಿಗೆ ಕಳಿಸಿ ನಾವು ದುಡ್ಡು ಮಾಡ್ತಾ ಇದ್ದೇವೆ. ಆದರೆ ಅದೇ ಹೇಳಿದ್ದು ನಾನು, ದುಡ್ಡು ಅಂತ ಹೇಳುವಂಥದ್ದು ನಮಗೆ ಸುಖ ಕೊಡಬೇಕು, ಸಮೃದ್ಧಿ ಕೊಡಬೇಕು, ಶಾಂತಿ ಕೊಡಬೇಕು, ಸಾರ್ಥಕತೆ ಕೊಡಬೇಕು. ನಾವು ಸಂಪಾದನೆ ಮಾಡುವಂಥ ಇವತ್ತಿನ ನಮ್ಮ ದುಡ್ಡು ಯಾವ ರೂಪದಲ್ಲಿ ಬಂದಿದೆ ಅಂತ ನಾವು ಒಮ್ಮೆ ಕಲ್ಪನೆ ಮಾಡಿಕೊಂಡ್ರೆ, ಲಕ್ಷ್ಮಿಯ ಅನುಗ್ರಹ ನಮಗಾದದ್ದೋ ಅಥವಾ ಕೇವಲ ಅವಳ ಕುಡಿನೋಟದಿಂದ ಯಾವುದೋ ಒಂದು ರೂಪದಿಂದ ಬಂದಂತಹ ದುಡ್ಡು ಇವತ್ತು ನಮ್ಮ ನಾಶಕ್ಕೆ ಕಾರಣ ಆಗ್ತದೋ ಅಂತ ಹೇಳುವುದರ ಬಗ್ಗೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ನಾವು ಮೂಡಿಸಿಕೊಂಡು ಆ ಮೂಲಕವಾಗಿ ಸಾರ್ಥಕತೆಯತ್ತ ಹೆಜ್ಜೆ ಹಾಕಿ ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಪರಿಸರವನ್ನು ಬೆಳೆಸಿಕೊಂಡಾಗ ದೀಪಾವಳಿ ಅರ್ಥಪೂರ್ಣವಾಗ್ತದೆ ಅಂತ ಅಂದುಕೊಳ್ತೇನೆ ನಾನು. ಖಂಡಿತವಾಗಿ. ಕೊನೆಯದಾಗಿ ದೀಪಾವಳಿ ಹಬ್ಬದ ಒಟ್ಟಾರೆ ಸಂದೇಶ ಮತ್ತು ಸಂಸ್ಕೃತಿ ಇತ್ಯಾದಿಗಳು ಪೂರಕವೇ? ಖಂಡಿತವಾಗ್ಲೂ ಕೂಡ ಅಮ್ಮ, ತುಂಬ ದೊಡ್ಡದಾದಂಥ ಪ್ರಶ್ನೆ ಮತ್ತು ದೊಡ್ಡದಾದಂಥ ಉತ್ತರವನ್ನು ಚಿಕ್ಕದಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ದೀಪಾವಳಿಯ ಸಂದೇಶ ಅಂತ ನೋಡಿ, ಕೇವಲ ಧನತ್ರಯೋದಶಿ ಅಂತ ಹೇಳುವಂಥ ದಿವಸದಿಂದ ಆರಂಭ ಮಾಡಿದಂಥ, ಅಂದರೆ ತನ್ನ ಮನೆಯಲ್ಲಿ ಹಚ್ಚಿಟ್ಟಂತಹ ದೀಪ ಮತ್ತು ಹಂಡೆಗೆ ನೀರು ತುಂಬಿಸುವಲ್ಲಿಂದ ಶುರುವಾದಂಥ ಹಬ್ಬ ದೇಶ, ಪ್ರದೇಶ, ಪ್ರಪಂಚಕ್ಕೆ ಬಂದು ನಿಂತಿತು. ಇದು ನನ್ನ ಸಂಸ್ಕಾರದ, ನನ್ನ ಒಂದು ಈ ಧರ್ಮದ ವಿಶೇಷ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗ್ಲೂ ಕೂಡ ತುಂಬ ಹೆಮ್ಮೆ ಆಗ್ತದೆ ನನಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಆರಾಧನೆಯ ಹಿನ್ನೆಲೆಯಲ್ಲಿರುವಂಥದ್ದು ನಾಗರಿಕತೆಗೆ ಪೂರಕವಾದಂಥ ವಿಚಾರ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಖಂಡಿತವಾಗ್ಲೂ ಕೂಡ ನಮಗೆ ಸಾಧ್ಯ ಉಂಟು. ನನ್ನ ಮನೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಆಚರಣೆ ಆರಂಭವಾದದ್ದು ದೇಶದವರೆಗೆ ಬಂದು ನಿಲ್ಲುವಂಥದ್ದು ನಮ್ಮ ಒಂದು ಸಂಪ್ರದಾಯ ಅಥವಾ ನಮ್ಮ ಒಂದು ಸಂಸ್ಕಾರ, ನಮಗೆ ಹಿರಿಯರು ಹಾಕಿಕೊಟ್ಟಂತಹ ಭದ್ರ ಬುನಾದಿ ಅಂತ. ನೀನು ಮಾತ್ರ ಜೀವನ ಮಾಡುವಂಥದ್ದಲ್ಲ, ನಿನ್ನೊಟ್ಟಿಗಿರುವವರನ್ನೆಲ್ಲ, ಆಗ ನಾನು ಹೇಳಿದಾಗೆ ಬದುಕಲು ಬಿಡು, ಬಾಳಲು ಬಿಡು ಅಂತ ಹೇಳಿದಾಗೆ ಎಲ್ಲ ರೀತಿಯಲ್ಲಿ ನಮಗೆ ಬದುಕಿಗೆ ಪೂರಕವಾದಂತಹ ಸ್ಥಿತಿ. ನಿನ್ನ ಮನೆಯಲ್ಲಿ ದೀಪ ಹಚ್ಚಿಟ್ರೆ ಅದು ಕತ್ತಲೆಯನ್ನು ನಿವಾರಣೆ ಮಾಡುತ್ತದೆ, ಬೆಳಕನ್ನು ಕೊಡುತ್ತದೆ. ತದನಂತರವಾಗಿ ಒಂದೊಂದು ಹಂತದಿಂದ ಅದು ಬೇಕಾದಂಥ ರೀತಿಯಲ್ಲಿ ಕತ್ತಲೆ, ಎಲ್ಲ ರೀತಿಯ ಕತ್ತಲೆ, ಜಾಡ್ಯತೆ ಅಂತ ಹೇಳುವಂಥದ್ದು. ಒಂದು ಗಣಪತಿ ಪೂಜೆ ಮಾಡೋದಕ್ಕೆ ಮುಂಚೆ ಗುರು ಸ್ಮರಣೆ ನಾವು ಮಾಡಿ ಪ್ರಾರ್ಥನೆ ಮಾಡ್ತೇವೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುರ್ಮೀಲಿತಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಒಬ್ಬ ಗುರು ಅಂತ ಹೇಳುವಂಥವನು ನಮಗೆ ಸರಿಯಾದ ರೀತಿಯಲ್ಲಿ ದೊರಕಿದ ಅಂತ ಹೇಳಿ ಆದರೆ ಅವನ ಕರ್ತವ್ಯ ಏನು ಅಂದರೆ, ಆ ಒಂದು ಶಿಷ್ಯನ ಜೀವನದಲ್ಲಿ ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನ ಅಂತ ಹೇಳುವ ಕತ್ತಲನ್ನು ದೂರ ಮಾಡಿ, ಕಣ್ಣಿಗೆ ಕಟ್ಟಿದಂತಹ ಅಜ್ಞಾನ ಅಂತ ಹೇಳುವಂತಹ ಕತ್ತಲೆಯನ್ನು ದೂರ ಮಾಡಿ, ಸುಜ್ಞಾನ ಅಂತ ಹೇಳುವಂತಹ ಬೆಳಕನ್ನು, ಜ್ಞಾನ ಅಂತ ಹೇಳುವಂತಹ ಆ ಒಂದು ಶಲಾಕೆಯ ರೂಪದಲ್ಲಿ ಅಜ್ಞಾನ ಅಂತ ಹೇಳುವಂತಹ ಕತ್ತಲೆಯನ್ನು, ಕಣ್ಣಿಗೆ ಕಟ್ಟಿದ ಪೊರೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಕೊಡುವಂಥವನು ಗುರು ಅಂತ ಅರ್ಥ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಗುರುಗಳು ಅಥವಾ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಶ್ರೀಕೃಷ್ಣ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ನಾವು ಕೇಳ್ತೇವೆ. ಹಾಗಾಗಿ ಆ ಪರಮಾತ್ಮನಿಂದ ಇವತ್ತಿನವರೆಗೂ ಕೂಡ ನಡೆದುಕೊಂಡು ಬಂದಂತಹ ಈ ಎಲ್ಲ
ಸ್ಥಿತಿಗತಿಗಳು ಕೂಡ ಇದನ್ನೇ ಹೇಳ್ತದೆ ಅಂತ. ಅಲ್ಲಿ ಬಲಿಪಾಡ್ಯದ ದಿವಸ ಇನ್ನೊಂದು ಉದಾಹರಣೆ ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದಾದರೆ, ರಾವಣನನ್ನ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿದಂತಹ ರಾಮ ಪ್ರಪಂಚಕ್ಕೆ ಬಂದಂತಹ ಒಂದು ಅಯೋಧ್ಯೆಗೆ ಹಿಂತಿರುಗಿ ಬಂದಂತಹ ಸಮಯ ಅಂತ ಕೇಳ್ತೇವೆ ನಾವು. ಹಾಗಾಗಿ ರಾವಣ ಅಂತ ಹೇಳುವಂಥದ್ದು ಅತಿ ಆಸೆಗೆ ಪೂರಕವಾದ ಅತಿ ಆಸೆಗೆ ಪ್ರತಿರೂಪ ಅಂತ ನಾವು ಕಲಿತೇವೆ, ಕೇಳಿಕೊಳ್ತೇವೆ, ರಾಮಾಯಣದಿಂದ ಕಲಿತೇವೆ. ಕುಂಭಕರ್ಣ ಅಂತ ಹೇಳುವಂಥವನು ಆಲಸ್ಯಕ್ಕೆ ಪ್ರತಿರೂಪ ಅಂತ ಕೇಳ್ತೇವೆ. ಹಾಗಾದರೆ ಆಲಸ್ಯ ಮತ್ತು ಅತ್ಯಾಶೆ ಇದು ಎರಡೂ ಕೂಡ ನಮ್ಮಿಂದ ದೂರ ಆಗಬೇಕಾದ್ರೆ ಬೆಳಕು ಬರಲೇಬೇಕು ಜೀವನಕ್ಕೆ. ಹಾಗಾಗಿ ಆ ಬೆಳಕನ್ನು ತಂದಿಟ್ಟವನೇ ರಾಮ, ಪರಮಾತ್ಮ, ದೇವರು, ಆರಾಧನೆ, ಸಂಸ್ಕಾರ, ನಾಗರಿಕತೆ, ಇದಿಷ್ಟರ ವ್ಯವಸ್ಥೆ ಅಂತ ಹೇಳುವಂಥದ್ದು. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ ಹಾಗೆ ರಾಮ ಧರ್ಮದ ಪ್ರತಿರೂಪ ಅಂತ ಹೇಳಿ, ಆದರೆ ಯಾವುದು ಅಧರ್ಮ ಯಾವುದು ಸ್ವಧರ್ಮ ಅಂತ ಹೇಳುವಂಥದ್ದರ ಜ್ಞಾನ ಮತ್ತು ಆ ಸಂಸ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಬೇಕಾದಂತಹ ಸಮೃದ್ಧಿಯ ಧ್ರುವಾಧ್ಯೋರ್ ಧ್ರುವ ಪೃಥಿವಿ ಧ್ರುವಾಸಃ ಪರ್ವತ ಇಮೆ ಧ್ರುವಂ ವಿಶ್ವಮಿದಂಜಗದ್ ಧ್ರುವೋ ರಾಜ ವಿಷಾಮಯಂ ಧ್ರುವಂತೆ ರಾಜ ವರುಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಎಲ್ಲವೂ ಕೂಡ ಶಾಶ್ವತವಾಗಿರುವಂತೆ ಅನುಗ್ರಹ ಮಾಡುವಂತಹ ದೇವರೇ ಮಹಾಲಕ್ಷ್ಮಿ ಅಂತ. ಹಾಗಾಗಿ ಅಂತಹ ಮಹಾಲಕ್ಷ್ಮಿಯನ್ನು ನಾರಾಯಣನ ಜೊತೆಯಾಗಿ ಈ ಎಲ್ಲ ರೂಪದಲ್ಲಿ, ಆ ನೀರಿನ ರೂಪದಲ್ಲಿ ಇರ್ಬೋದು, ಅಥವಾ ಚಿಕ್ಕವರು ದೊಡ್ಡವರು ಚಿಕ್ಕವರಿಗೆ ಆಶೀರ್ವಾದ ಮಾಡುವ ಮೂಲಕವಾಗಿ ತನ್ನ ಶರೀರದಲ್ಲಿ ತೈಲಾಭ್ಯಂಗದ ರೂಪದಲ್ಲಿ ಆರೋಗ್ಯ ಅಂತ ಹೇಳುವಂಥದ್ದನ್ನು ಕಲ್ಪಿಸಿಕೊಳ್ಳುವುದರ ರೂಪದಲ್ಲಿರ್ಬೋದು. ಅದೇ ರೀತಿಯಲ್ಲಿ ಲಕ್ಷ್ಮಿಯ ಆರಾಧನೆ ಮಾಡುವುದರಿಂದ ಸಂಪತ್ತು ಇತ್ಯಾದಿಗಳ ವೃದ್ಧಿಗೋಸ್ಕರ, ಧಾನ್ಯ ಸಂಪತ್ತು ಇತ್ಯಾದಿಗಳ ವೃದ್ಧಿಗೋಸ್ಕರ ಮಾಡುವಂಥದ್ದಿರ್ಬೋದು. ತದನಂತರವಾಗಿ ಗೋವಿನ ರೂಪದಲ್ಲಿ, ಗೋವರ್ಧನ ರೂಪದಲ್ಲಿ, ಪರಿಸರದ ರೂಪದಲ್ಲಿ, ಸಮಾಜದ ರೂಪದಲ್ಲಿ, ದೇಶ ಪ್ರಪಂಚ ಇತ್ಯಾದಿಗಳ ರೂಪದಲ್ಲಿ ನಮಗೆ ಕೊಟ್ಟಂತಹ ಅನನ್ಯವಾದಂತಹ ಕೊಡುಗೆಯ ಮೂಲ ಸತ್ವವೇ ದೀಪಾವಳಿಯ ಆರಾಧನೆ ಅಂತ ಹೇಳಿದರೆ ಖಂಡಿತವಾಗಲೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಎಣಿಸ್ತೇನೆ. ಹಾಗಾಗಿ ಇದು ಸಾಮಾನ್ಯವಾದ ರೂಪದಲ್ಲಿ ನಾವು ಕಂಡುಕೊಳ್ಳುವಂತಹ ದೀಪಾವಳಿಯ ಮಹತ್ವ. ಹಾಗಾಗಿ ಈ ಸಮಾಜ ಮತ್ತು ದೇಶ ಇದನ್ನು ಕಟ್ಟುವಂತಹ ರೂಪ ಅಂತ ನಾವು ಸಾಮಾನ್ಯವಾಗಿ ಒಂದು ರಾಮಾಯಣದ ಚಿಕ್ಕದಾದಂಥ ಒಂದು ವಿಚಾರವನ್ನು ಗಮನಿಸುವ. ಅಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳುವಂಥ ಎರಡು ಪ್ರದೇಶಗಳು ನಮ್ಮಲ್ಲಿ ಸಾಮಾನ್ಯವಾಗಿದ್ದವು. ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳುವಂತಹ ನಮ್ಮಲ್ಲಿ ಒಂದು ತಪ್ಪು ಗ್ರಹಿಕೆ ಎಲ್ಲಿಂದ ಬಂತು ಅಂತ ಕೇಳಿದರೆ, ಈ ದೀಪಾವಳಿಯ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಸ್ತುತ. ಯಾಕೆಂತ ವಿಚಾರ ಮಾಡುವುದಾದರೆ, ನಮಗೆ ಉತ್ತರ ಭಾರತ ಅಥವಾ ಅಯೋಧ್ಯೆ ಇತ್ಯಾದಿಗಳನ್ನು ಅಥವಾ ರಾಮ ಇತ್ಯಾದಿಗಳು ಅವರು ವಾಸವಾಗಿದ್ದಂತಹ ಜಾಗ, ಅದರಿಂದ ಕೆಳಗೆ ಅಂತ ಕೇಳಿದರೆ ನಮಗೆ ದಂಡಕಾರಣ್ಯ ಅರಣ್ಯ ಇತ್ಯಾದಿಗಳು, ಕಾಡುಗಳು ಇತ್ಯಾದಿಗಳು ಇದ್ದು, ಇಲ್ಲಿ ಶೂರ್ಪಣಖೆ, ಖರ, ದೂಷಣ ಇತ್ಯಾದಿಗಳಿದ್ದು ಒಂದು ವಿಶೇಷವಾಗಿ ರಾವಣನ ಅಧಿಕಾರ ಇದ್ದಂಥ ಪ್ರದೇಶ ಅಂತ ನಾವು ರಾಮ ಅಲ್ಲಿ ಬಂದು ಇದು ರಾಮ ಮಾಡಿದಂತಹ ಕಲ್ಲು, ಅಥವಾ ಪಾಂಡವರ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಪಾಂಡವರು ಪ್ರತಿಷ್ಠೆ ಮಾಡಿದಂತಹ ಶಿವಲಿಂಗ ಇತ್ಯಾದಿಗಳು ಇಲ್ಲಿಗೆ ಬಂದಿದ್ದರು. ನಮ್ಮ ಕದ್ರಿಯಲ್ಲಿ ಪಾಂಡವರ ಕೆರೆ, ಪಾಂಡವರ ಗುಹೆ ಇತ್ಯಾದಿಗಳನ್ನೆಲ್ಲ ನಾವು ಕೇಳ್ತೇವೆ. ಅಂದರೆ ಎಲ್ಲ ರೀತಿಯಲ್ಲಿ ದಕ್ಷಿಣದ ಹತ್ರ ಬಂದರು ಅಂತ. ಈ ಬ್ರಿಟಿಷರು ಏನು ಮಾಡಿದಂಥ ಕೆಲಸ ಅಂತ ವಿಚಾರ ಮಾಡುವುದಾದರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳುವಂಥ ಭಾರತವನ್ನು ವಿಭಾಗ ಮಾಡುವಂಥ ಪ್ರಯತ್ನ ಮಾಡಿದರು ಅಂತ. ಯಾಕೆ ವಿಭಾಗ ಮಾಡಿದರು ಅಂತ ಕೇಳಿದರೆ, ಎಲ್ಲರೂ ಒಟ್ಟಾದರೆ ಅವರು ಒಡೆದು ಆಳುವ ನೀತಿಗೆ ಕಷ್ಟ ಬರ್ತದೆ ಅಂತ ಹೇಳುವಂಥ ಮೂಲ ಉದ್ದೇಶ ಇಷ್ಟೇ ಇದ್ದದ್ದು. ಹಾಗಾಗಿ ಅಲ್ಲಿ ಏನು ಮಾಡಿದರು ಅಂತ ಕೇಳಿದರೆ, ಆರ್ಯ ಮತ್ತು ದ್ರಾವಿಡ ಅಂತ ಮಾಡಿದರು. ನಾವು ಇವತ್ತು ಸಹ ಅದನ್ನೇ ಅನುಭವಿಸ್ತಾ ಇದ್ದೇವೆ. ಆರ್ಯ ಅಂತ ಹೇಳುವಂತಹ ಶಬ್ದದ ಅರ್ಥ ಎಲ್ಲ ಇತಿಹಾಸ ಪುರಾಣಾದಿಗಳಲ್ಲಿ ನಾವು ಯೋಚನೆ ಮಾಡಿದರೆ ಪೂಜ್ಯ, ಗೌರವಯುತವಾದಂಥ ಅಂತ ಹೇಳುವಂಥ ಅರ್ಥ ಬಿಟ್ಟರೆ ಯಾವುದೇ ಒಂದು ಜನಾಂಗ ಸೂಚಿತವಾದಂಥ ಪದ ಖಂಡಿತ ಅಲ್ಲ. ಹಾಗಾಗಿ ಆರ್ಯ ಅಂತ ಹೇಳುವಂತಹ ಶಬ್ದ ಅದು ಗೌರವಕ್ಕೆ ಪಾತ್ರರಾದಂಥವನು ಅಥವಾ ಗೌರವಕ್ಕೆ ಪಾತ್ರರಾದಂಥವರು ಅಂತ ಅರ್ಥ ಹೊರತು ಬೇರೆ ಇನ್ನೇನು ಅರ್ಥ ಅಲ್ಲ. ಹಾಗಾಗಿ ಬೇರೆ ಇನ್ನೇನು ಅರ್ಥವನ್ನು ಅದು ಕೊಡೋದಿಲ್ಲ. ಯಾವುದೇ ಒಂದು ವ್ಯಕ್ತಿಯನ್ನು ಅಥವಾ ಯಾವುದೇ ಒಂದು ರೀತಿಯಾದಂತಹ ವ್ಯಕ್ತಿಯ ಹಿಂದೆ ಇರುವಂತಹ ಸಮಾಜವನ್ನು ಅದು ಖಂಡಿತವಾಗ್ಲೂ ಕೂಡ ಸೂಚಿತವಾದಂಥ ಪದ ಅಲ್ಲ. ಆದ ಕಾರಣ ಅಲ್ಲಿ ಅರ್ಥ ಏನು ಅಂತ ಕೇಳಿದ್ರೆ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಹೇಳುವಂತಹ ವ್ಯತ್ಯಾಸ ಅಲ್ಲಿ ನಮಗೆ ಎಲ್ಲಿಯೂ ಕೂಡ ಬರದೆ, ಪೂರ್ಣವಾದಂತಹ ರೀತಿಯಲ್ಲಿ ಪೂಜನೀಯವಾದಂತಹ ವ್ಯವಸ್ಥೆಯಲ್ಲಿ ಗೌರವಯುತವಾಗಿ ನಾವೆಲ್ಲ ಇಡೀ ಭಾರತದವರೇ ಒಟ್ಟಾಗಿ ಭಾರತ ಅಂತ ಹೇಳುವಂತಹ ಮಹತ್ತರವಾದಂಥ ಈ ಒಂದು ಪುಣ್ಯ ಭೂಮಿಯನ್ನು ಮತ್ತೆ ಧರ್ಮ ಕಾರ್ಯದಲ್ಲಿ ಅಥವಾ ಧರ್ಮ ಮಾರ್ಗದಲ್ಲಿ ನಡೆಸ್ತಾ ನಮ್ಮೆಲ್ಲ ಆಚಾರ ವಿಚಾರ ಸಂಪ್ರದಾಯಗಳನ್ನು ಉತ್ತಮವಾದಂತಹ ಹಾದಿಯಲ್ಲಿ ಅರ್ಥಪೂರ್ಣವಾದಂತಹ ಅನುಷ್ಠಾನದ ಅನುಸಂಧಾನದೊಂದಿಗೆ ನಾವು ತೆಗೆದುಕೊಂಡು ಹೋದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಈ ಪುಣ್ಯ ಭೂಮಿಯಲ್ಲಿ ಆಗ್ತದೆ. ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ನಾವು ಬದುಕಿ ಜೀವನ ಮಾಡಿದ್ದಕ್ಕೂ ಕೂಡ ಸಾರ್ಥಕವಾಗ್ತದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳುವಂತಹ ಪರಮಾತ್ಮನ ಮಾತಿಗೆ ನಾವು ಪುಷ್ಟಿ ಕೊಡುವಂತಹ ಪ್ರಯತ್ನ ಮಾಡಿದಂತಹ ಒಂದು ಅಳಿಲ ಸೇವೆಯಾಗ್ತದೆ ಅಂತ ಹೇಳಿ
ನನ್ನ ಈ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ದೀಪಾವಳಿ ಹಬ್ಬದ ಹಿನ್ನೆಲೆ, ಆಚರಣೆಯ ವಿಧಾನ ಇವೆಲ್ಲದರ ಬಗ್ಗೆ ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ನಮಸ್ಕಾರಮ್ಮ, ಧನ್ಯವಾದಗಳು ತಮಗೂ. ಪ್ರಸಿದ್ಧ ದೇವಸ್ಥಾನ, ದೈವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮ ಇವೆಲ್ಲದರ ಸಂಪೂರ್ಣ ಚಿತ್ರಣ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.